ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ನಾವು ಪ್ರಣಾಮ ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ತದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಸ್ಕಾನ್ ಶ್ರೀ ರಾಧಾ ಗೋವಿಂದಕ್ಕೆ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಸೊ ಈಗಾಗಲೇ ಶ್ಲೋಕ ಕಂಠಸ್ಥವನ್ನ ಹೇಳಿದವರು ನಿನ್ನೆಯ ತರಗತಿಯಲ್ಲಿ ಆದಂತಹ ವಿಷಯಗಳ ಚರ್ಚೆಗಳ ಮನನವನ್ನ ಮಾಡಿದ್ದಾರೆ. ಮತ್ತೆ ಇವತ್ತು ನಾನು ಅದಕ್ಕೆ ಸಮಯವನ್ನ ತೆಗೆದುಕೊಳ್ಳೋದಿಲ್ಲ. ನಾನು ಮುಂದಿನ ತರಗತಿಯಲ್ಲಿ ನಾನು ನಿನ್ನೆಯ ತರಗತಿಯ ಒಂದು ಅವಲೋಕನವನ್ನ ಮಾಡ್ತೇನೆ. ಅಂದ್ರೆ ನಿಮ್ಗೆ ರಿಪೀಟ್ ಮಾಡ್ತೇನೆ ಇನ್ನೊಮ್ಮೆ ಒಂದು 5 minutes ಅಲ್ಲಿ. ಇವತ್ತಿನ ವಿಶೇಷ ತರಗತಿ ಏನು ಅಂತಂದ್ರೆ, ನಾಳೆಗೆ ಶಯನಿ ಏಕಾದಶಿ ಇದೆ. ಆ ಶಯನಿ ಏಕಾದಶಿಯ ಮಹಿಮೆ ಮತ್ತೆ ಅದರ ಜೊತೆಗೆ ಚಾತುರ್ಮಾಸ್ಯ ಅನ್ನೋದು ಪ್ರಾರಂಭ ಆಗುತ್ತೆ ನಾಳೆಯಿಂದ. ಆ ಚಾತುರ್ಮಾಸ್ಯ ಅನ್ನೋದು ಏನು, ಯಾಕೆ ಆಚರಿಸಬೇಕು, ಕಾರಣ ಏನು, ಮತ್ತೆ ಅದರ ವಿಧಿವಿಧಾನಗಳು ಯಾವುದು ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಮತ್ತೆ ಏಕಾದಶಿನ ಮಹಿಮೆ ಯಾರಿಗೆಲ್ಲ ಓದ್ಲಿಕ್ಕೆ ಇಚ್ಛೆ ಇದೆಯೋ ಅವರೆಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಸಮಯಕ್ಕೆ ಸರಿಯಾಗಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ. ಸ್ಕ್ರೀನ್ ಕಾಣಿಸ್ತಾ ಇದೆ ಮಾತಾಜಿ? ಕಾಣಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಆಷಾಢ ಶುಕ್ಲ ಪಕ್ಷ ಶಯನಿ ಏಕಾದಶಿ. ಅನ್ಮ್ಯೂಟ್ ಮಾಡಿ ಮಾತಾಜಿ. ಓದಿಸ್ಬೇಕಾ ಮಾತಾಜಿ? ಹರೇ ಕೃಷ್ಣ. ಆಮೇಲೆ ನಾನು ಹೇಳ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾ ಹೇಳಿ ಮಾತಾಜಿ. ಸುಮಂಗಲ ಓದಿಸ್ಬೇಕು ಮಾತಾಜಿ. ಕೇಳಿಸ್ತಾ ಇಲ್ಲ ಮಾತಾಜಿ ನಂದು? ಈಗ ಕೇಳಿಸ್ತದೆ ನಂಗೆ. ಯಾಕೆ ನಂದೇ ಏನಾದ್ರೂ ಇರ್ಬೇಕು ನೆಟ್? ಹೌದು, ನಿಮ್ದು ಸ್ಲೋ ಬರ್ತಾ ಇದೆ ಮಾತಾಜಿ ವಾಯ್ಸು. ಓಕೆ, ನಾನ್ ಮಾಡ್ಲಾ ಮಾತಾಜಿ? ಅಂದ್ರೆ ಮಾತಾಜಿ ಓದ್ಲಾ? ಓದಿ, ಒಂದು 5-6 ಲೈನ್ ಓದಿ.
ಆಷಾಢ ಶುಕ್ಲ ಪಕ್ಷ ಶಯನಿ ಏಕಾದಶಿ. ಯುಧಿಷ್ಠನು ಕೇಳುತ್ತಾನೆ, ಕೇಶವ, ಆಷಾಢ ಶುಕ್ಲ ಪಕ್ಷದಲ್ಲಿಯ ಏಕಾದಶಿ ಹೆಸರೇನು? ಆ ದಿನ ಯಾವ ದೇವರು ಪೂಜೆ ಮಾಡಬೇಕು ಮತ್ತು ಆ ವ್ರತದ ವಿಧಾನವು ಏನು ಎಂಬುದು ನನಗೆ ನೀನು ಹೇಳು. ಶ್ರೀಕೃಷ್ಣನು ಅನ್ನುತ್ತಾನೆ, ಎಲೈ ಪೃಥ್ವಿಪಾಲಕನಾದ ರಾಜನೇ ಕೇಳು. ಯಾವ ಕಥೆಯನ್ನು ಪೂರ್ವದಲ್ಲಿ ಬ್ರಹ್ಮದೇವನ ನಾರದರಿಗೆ ಹೇಳಿದ್ರು ಅದೇ ಆಶ್ಚರ್ಯಕರವಾದ ಕಥೆಯನ್ನು ನಿನಗೆ ನಾನು ಹೇಳುತ್ತೇನೆ. ನಾರದರು ಕೇಳುತ್ತಾರೆ, ತಂದೆ ಆದ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾರದರು ಕೇಳುತ್ತಾರೆ, ತಂದೆಯಾದ ಬ್ರಹ್ಮದೇವ, ಆಷಾಢ ಶುಕ್ಲ ಪಕ್ಷದಲ್ಲಿಯ ಏಕಾದಶಿ ಹೆಸರೇನು? ಅದರ ಮಹಾತ್ಮೆ ಏನು? ನನಗೆ ವಿಷ್ಣುವಿನ ಆರಾಧನೆ ಮಾಡುವುದಿದೆ. ಬ್ರಹ್ಮದೇವರು ಅನ್ನುತ್ತಾರೆ, ಕಲಿಯುಗದ ಮೇಲೆ ಪ್ರೀತಿಯುಳ್ಳ ಮುನಿಶ್ರೇಷ್ಠ, ನೀನು ಒಳ್ಳೆ ಪ್ರಶ್ನೆಯನ್ನೇ ಕೇಳಿದೆ. ನೀನು ನಿಜವಾದ ವೈಷ್ಣವನು. ತ್ರೈಲೋಕ್ಯದಲ್ಲಿ ಏಕಾದಶಿಯಂತಹ ಬೇರೆ ಯಾವ ವ್ರತವೂ ಇಲ್ಲ. ಅದು ಪವಿತ್ರವೂ ಪುಣ್ಯಕಾರಕವೂ ಇದ್ದು ಎಲ್ಲಾ ಪಾಪಗಳನ್ನು ನಾಶ ಮಾಡುತ್ತದೆ ಮತ್ತು ಸಕಲ ಇಚ್ಛೆಗಳನ್ನು ಪೂರ್ಣ ಮಾಡುತ್ತದೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದು ನಿಮಿಷ, ಅದ್ಮೇಲೆ ಕೆಳಗಿತ್ತಲ್ಲ, ಗೊತ್ತಾಗ್ತಿಲ್ಲ. ಪಾಪಗಳನ್ನು ನಾಶ ಮಾಡುತ್ತದೆ ಮತ್ತು ಸಕಲ ಇಚ್ಛೆಗಳನ್ನು ಪೂರ್ಣ ಮಾಡುತ್ತದೆ. ಯಾವ ಮನುಷ್ಯನು ಹುಟ್ಟಿ ಬಂದ ಮೇಲೆ ಈ ವ್ರತವನ್ನು ಮಾಡುವುದಿಲ್ಲವೋ ಅವನು ನಿಜವಾಗಿಯೂ ನರಕಕ್ಕೆ ಬೀಳುತ್ತಾನೆ. ಆಷಾಢ ಮಾಸದಲ್ಲಿ ಶುಕ್ಲ ಪಕ್ಷದ ಏಕಾದಶಿಯು ಶಯನಿ ಎಂಬ ಹೆಸರಿನಿಂದ ಪ್ರಸಿದ್ಧವಿದೆ. ಋಷಿಕೇಶನ ಪ್ರೀತಿಗೋಸ್ಕರ ಈ ಉತ್ತಮವಾದ ಏಕಾದಶಿ ವ್ರತವನ್ನು ಮೊದಲು ಮಾಡಬೇಕು. ಇನ್ನು ನಾನು ನಿನಗೆ ಈ ಏಕಾದಶಿಯ ಬಗ್ಗೆ ಪುರಾಣದಲ್ಲಿಯ ಒಂದು ಕಥೆಯನ್ನು ಹೇಳುತ್ತೇನೆ. ಆ ಕಥೆಯನ್ನು ಕೇಳಿದ ಮಾತ್ರದಿಂದ ಎಲ್ಲಾ ಪಾಪಗಳು ನಾಶವಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಎಲ್ಲಿಂದ ಮಾತಾಜಿ? ಹೈಲೈಟ್ ಇದೆ ನೋಡಿ, ಪೂರ್ವ ಕಾಲದಲ್ಲಿ. ಹರೇ ಕೃಷ್ಣ ಮಾತಾಜಿ. ಪೂರ್ವ ಕಾಲದಲ್ಲಿ ಸೂರ್ಯ ವಂಶದಲ್ಲಿ ಮಾಂಧಾತನೆಂಬ ಅರಸನು ಇದ್ದನು. ಅವನು ಸತ್ಯಪ್ರತಿಜ್ಞನು, ಶೂರನೂ ಇದ್ದನು. ಅವನು ತನ್ನ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು ಮತ್ತು ಧರ್ಮಿಷ್ಠನೂ ಆಗಿದ್ದನು. ಅವನ ರಾಜ್ಯದಲ್ಲಿ ಎಂದೂ ಬರಗಾಲವೆಂಬುದೇ ಗೊತ್ತಿರಲಿಲ್ಲ ಮತ್ತು ಯಾರಿಗೂ ಆದಿವ್ಯಾಧಿಗಳಿಲ್ಲ ಇರಲಿಲ್ಲ. ಆ ಅರಸನ ಬಾಂಧಾರದಲ್ಲಿಯ ದ್ರವ್ಯವು ಸ್ಲೋ ಕೇಳಿಸ್ತಾ ಇದೆ ಮಾತಾಜಿ, ನನ್ಗೆ ಆಗ್ತಾ ಇದೆಯಾ? ಅನ್ಯಾಯದಿಂದ ಇವಾಗ ಮಾತಾಜಿ ಗಳಿಸಿದ್ದಾಗಿರಲಿಲ್ಲ. ಹೀಗೆ ಈ ಪ್ರಕಾರ ರಾಜ್ಯವಾಳುತ್ತಾ ಅನೇಕ ವರ್ಷ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ ಸ್ಲೋ ನನಗೆ ಕೇಳಿಸ್ತಾ ಇದೆಯಾ? ಇಲ್ಲ ಮಾತಾಜಿ, ಸರಿ ಕೇಳಿಸ್ತಾ ಇದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿದೆಯಾ? ಹಾ, ಕೇಳಿಸ್ತಾ ಇದೆ. ಅನೇಕ ವರ್ಷಗಳು ಗತಿಸಿದವು. ಒಂದು ದಿನ ಹೀಗಾಯಿತು, ಅವನ ಪೂರ್ವ ಜನ್ಮದ ಪಾಪ ಕರ್ಮದಿಂದ ಅವನ ರಾಜ್ಯದಲ್ಲಿ 3 ವರ್ಷದವರೆಗೆ ಮಳೆ ಬೇಳೆ ಇಲ್ಲದೆ ಬರಗಾಲವಾಯಿತು. ಪ್ರಜೆಗಳು ಕಷ್ಟ ಪಡಹತ್ತಿದರು. ಹಸಿವೆ ನೀರಡಿಕೆಯಿಂದ ಬಾಳೆ ಬಳಲುತ್ತಿದ್ದರು. ರಾಜ್ಯದಲ್ಲಿ ಸ್ವಲ್ಪವೂ ಧನ ಧಾನ್ಯ ಇಲ್ಲದ ಮೂಲಕ ಯಜ್ಞ ಯಾಗಾದಿ ಕರ್ಮಗಳು, ಅಗ್ನಿಹೋತ್ರ, ದೇವಯಜ್ಞ, ಪಿತೃಯಜ್ಞ, ವೇದಾಧ್ಯಯನಾದಿ ಕರ್ಮಗಳೆಲ್ಲವೂ ನಿಂತು ಹೋದವು. ಆಗ ಎಲ್ಲ ಪ್ರಜೆಗಳು ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆಗ ಎಲ್ಲಾ ಪ್ರಜೆಗಳು ರಾಜನ ಹತ್ತಿರ ಬಂದು ಹೇಳಹತ್ತಿದರು, ರಾಜನೇ ಕೇಳು, ಪ್ರಜೆಗಳಿಗೆ ಹಿತವಾಗುವಂತ ನಮ್ಮ ಮಾತು ಕೇಳು. ಪುರಾಣದಲ್ಲಿ ಪಂಡಿತರು ನೀರಿಗೆ ನಾರ ಎಂದು ಅನ್ನುತ್ತಾರೆ. ಆ ನೀರಿನಲ್ಲೇ ಭಗವಂತನ ಮನೆ ಇರುವುದು. ಅವರು ಅಲ್ಲೇ ವಾಸವಾಗಿದ್ದರಿಂದ ಅವನಿಗೆ ನಾರಾಯಣನೆಂದು ಹೆಸರು ಬಂದಿರುತ್ತದೆ. ನಾರಾಯಣನು ಎಲ್ಲರ ಅಂತಃಕರಣದಲ್ಲಿ ಇರುತ್ತಾನೆ. ಆ ವಿಷ್ಣು ಸ್ವರೂಪನಾದ ಭಗವಂತನು ಎಲ್ಲರ ಅಂತಃಕರಣದಲ್ಲಿ ವಾಸವಾಗಿದ್ದಾನೆ. ಭಗವಂತ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಭಗವಂತ ವಿಷ್ಣುವೇ ಪರ್ಜನ್ಯ ಸ್ವರೂಪನು. ಪರ್ಜನ್ಯದ ದೃಷ್ಟಿಯು ಅವನೇ ಮಾಡುತ್ತಾನೆ. ಅದರಿಂದಲೇ ಓದ್ದೆ ಮಾತಾಜಿ. ಭಗವಂತ ವಿಷ್ಣುವೇ ಪರ್ಜನ್ಯ ಸ್ವರೂಪನಾಗಿರುವವನು. ಪರ್ಜನ್ಯದ ವೃಷ್ಟಿಯು ಅವನೇ ಮಾಡುತ್ತಾನೆ. ಅದರಿಂದಲೇ ಅನ್ನ ನಿರ್ಮಾಣವಾಗುತ್ತದೆ.
ಆ ಅನ್ನದಿಂದಲೇ ಪ್ರಜೆಗಳ ರಕ್ಷಣೆ ಆಗುತ್ತದೆ. ಹೇ ರಾಜ, ಅಂತ ಈ ಪರ್ಜನ್ಯವೇ ಇಲ್ಲದಿದ್ದರೆ ಪ್ರಜೆಗಳ ನಾಶ ಖಂಡಿತವಾಗುತ್ತದೆ. ಆದ್ದರಿಂದ ನೃಪಶ್ರೇಷ್ಠ ಯಾವ ಮಾತ್ರದಿಂದ ಮಳೆ ಬರುವುದೋ ಮತ್ತು ನಮ್ಮ ಯೋಗಕ್ಷೇಮವು ನಡೆಯುವುದು ಅಂತ ಉಪಾಯವನ್ನು ಮಾಡು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಶಿವಶಂಕರ ಪ್ರಭುಜಿ, ಹರೇ ಕೃಷ್ಣ. ರಾಜನು ಅನ್ನುತ್ತಾನೆ, ಪ್ರಜಾಜನರೇ, ನೀವು ಹೇಳುವುದೆಲ್ಲವೂ ನೀವು ಹೇಳುವುದೆಲ್ಲ ಕರೆ ಇರುತ್ತದೆ, ಬ್ರಹ್ಮ ಸ್ವರೂಪವಿರುತ್ತದೆ. ಈ ಸ್ಥಿರವಾಗಿರಬಹುದು. ಎಲ್ಲ ಭೂತ ಮಾತ್ರವು ಮತ್ತು ಪ್ರಾಣಿ ಮಾತ್ರಗಳು ಅನ್ನದಿಂದಲೇ ನಿರ್ಮಾಣವಾಗಿರುವರು. ಜಗತ್ತಿನ ಜೀವನವು ಅನ್ನದಿಂದಲೇ ನಡೆದಿರುವುದು ಪುರಾಣದಲ್ಲಿಯ ಮತ್ತು ಜನರ ಬಾಯಿಯಿಂದಲೂ ನಾನು ಕೇಳಿದ್ದೇನೆ. ಏಕೆಂದರೆ ರಾಜನ ಅನಾಚಾರದಿಂದಲೇ ಪ್ರಜೆಗಳಿಗೆ ದುಃಖವು ಭೋಗಿಸಬೇಕಾಗಬಹುದು. ಆದ್ದರಿಂದ ನಾನು ಸೂಕ್ಷ್ಮ ಬುದ್ಧಿಯಿಂದ ವಿಚಾರ ಮಾಡುತ್ತಿರುವೆನು. ನಾನೇನಾದ್ರೂ ಪಾಪ ಮಾಡಿದ್ದು ನನಗೆ ಕಂಡು ಬರುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಲಕ್ಷ್ಮೀ ಪ್ರಿಯಂ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ, ಸ್ವಲ್ಪ ಮೇಲ್ ಮಾಡ್ತೀನಿ. ನಾನೇನಾದರೂ ಪಾಪ ಅಲ್ಲಿಂದ ಓದ್ಬೇಕಲ್ವ ಮಾತಾಜಿ? ನಾನೇನಾದರೂ ಪಾಪ ಮಾಡಿದ್ದು ನನಗೆ ಕಂಡು ಬರುವುದಿಲ್ಲ. ನಾನೇನಾದರೂ ಪಾಪ ಮಾಡಿದ್ದು ನನಗೆ ಕಂಡು ಬರುವುದಿಲ್ಲ. ಆದರೂ ಪ್ರಜೆಗಳ ಹಿತಕ್ಕಾಗಿ ನಾನು ಎಲ್ಲಾ ಪ್ರಯತ್ನ ಮಾಡುತ್ತೇನೆ. ಹೀಗೆಂದು ರಾಜನು ಮನಸ್ಸಿನಲ್ಲಿ ವಿಚಾರ ಮಾಡಿ ವಿಧಾತನಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಸೈನ್ಯ ಸಮೇತನಾಗಿ ಒಂದು ಗೋರಾಣ್ಯದಲ್ಲಿ ಹೋದನು. ಅಲ್ಲಿ ತಪಸ್ಸು ಮಾಡುತ್ತಿರುವ ಮುನಿಗಳ ಆಶ್ರಮಕ್ಕೆ ಭೇಟಿ ಕೊಟ್ಟನು. ಅಲ್ಲಿ ಅವನಿಗೆ ಬ್ರಹ್ಮದೇವರ ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ, ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಸುಗಂಧಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ಸೈನ್ಯ ಸಮೇತನಾಗಿ ಒಂದು ಗೋರಾರಣ್ಯದಲ್ಲಿ ಹೋದನು. ಅಲ್ಲಿ ತಪಸ್ಸು ಮಾಡುತ್ತಿರುವ ಮುನಿಗಳ ಆಶ್ರಮಕ್ಕೆ ಭೇಟಿ ಕೊಟ್ಟನು. ಅಲ್ಲಿ ಅವನಿಗೆ ಬ್ರಹ್ಮದೇವರ ಮಾನಸ ಪುತ್ರರಾದ ಅಂಗಿರ ಋಷಿಗಳು ಕುಳಿತುದನ್ನು ಕಂಡನು. ಅವರ ತೇಜಸ್ಸು ದಶ ದಿಕ್ಕುಗಳಿಗೆ ಬೆಳಗುತ್ತಿತ್ತು. ಅವರು ಪ್ರತಿ ಎರಡನೇ ಬ್ರಹ್ಮದೇವರಂತೆ ಕಾಣುತ್ತಿದ್ದರು. ಈ ಋಷಿಗಳನ್ನು ಕಂಡು ಮಾದಾಂತನಿಗೆ ಬಹಳ ಆನಂದವಾಯಿತು ಮತ್ತು ಅವನು ರಥದಿಂದ ಕೆಳಗಿಳಿದು ಅವರ ಮುಂದೆ ಕೈ ಮುಗಿದುಕೊಂಡು ನಿಂತನು. ಆಗ ಋಷಿಗಳು ಮಾದಾಂತನಿಗೆ ಆಶೀರ್ವಾದ ಮಾಡಿದರು ಮತ್ತು ರಾಜ್ಯದಲ್ಲಿಯ ಕುಶಲ ಪ್ರಶ್ನೆಗಳನ್ನು ಕೇಳಿದರು ಮತ್ತು ಇತ್ತ ಬರುವ ಕಾರಣ ಏನೆಂದು ಕೇಳಿದರು. ಆಗ ರಾಜನು, ಮುನಿಶ್ರೇಷ್ಠ, ನಾನು ಸ್ವಧರ್ಮದಂತೆ ಪ್ರದ್ವಿಪಾಲನೆ ಮಾಡುತ್ತಿರುವೆನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆದರೂ ನನ್ನ ರಾಜ್ಯದಲ್ಲಿ ಅನಾವೃಷ್ಟಿ ಏಕೆ ಇರುವುದು? ಇದರ ಕಾರಣವೇನು? ನನಗೆ ಹೇಳಿರಿ. ನನ್ನ ಸಂಶಯ ನಿವಾರಣೆಗಾಗಿ ನಿಮ್ಮ ಪಾದದ ಹತ್ತಿರ ಬಂದಿರುವೆನು. ಯಾವ ರೀತಿಯಿಂದ ನನ್ನ ಪ್ರಜೆಗಳ ಯೋಗಕ್ಷೇಮ ಸರಿಯಾಗಿ ಆದೀತು ಎಂಬುದನ್ನು ನನಗೆ ಹೇಳಿರಿ. ಅದರಂತೆ ನಾನು ಮಾಡುವೆನು. ಅಂಗೀರ ಋಷಿಗಳು ಅನ್ನುತ್ತಾರೆ, ರಾಜ, ಇಂದು ಕೃತ ಯುಗವು ಸರ್ವಯುಗದಲ್ಲಿ ಸರ್ವಶ್ರೇಷ್ಠವಾದದ್ದು ಎನ್ನುತ್ತಾರೆ. ಈ ಯುಗದಲ್ಲಿ ಬ್ರಾಹ್ಮಣ ಧರ್ಮವು ಪ್ರಾಧಾನ್ಯವಾಗಿರುವುದು ಮತ್ತು ಧರ್ಮದ 4 ಪಾದಗಳು ಸಂಪೂರ್ಣವಾಗಿರುವುದು. ಈ ಯುಗದಲ್ಲಿ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹೋಗ್ತೀನಿ ಮಾತಾಜಿ. ಓದಿ ಮಾತಾಜಿ. ಕೇಳಿಸ್ತಾ ಇಲ್ಲ ಮಾತಾಜಿ. ಏನು? ಬೇರೆಯವ್ರಿಗೆ ಹೇಳಿ. ಗೀತಾ ಮಾತಾಜಿ. ಹರೇ ಕೃಷ್ಣ. ಎಲ್ಲಿಂದ ಮಾತಾಜಿ ಹೋಗ್ಬಿಡ್ತು? ಈ ಯುಗದಲ್ಲಿ ತಪ ಮಾಡುವ ಅಧಿಕಾರವು ಎರಡನೇ ಬ್ರಾಹ್ಮಣ ಈ ಯುಗದಲ್ಲಿ ತಪ ಮಾಡುವ ಅಧಿಕಾರವು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಇರುವುದು. ಯುಗದಲ್ಲಿ ಬ್ರಾಹ್ಮಣ ಧರ್ಮವು ಪ್ರಾಧಾನ್ಯವಾಗಿರುವುದು ಮತ್ತು ಧರ್ಮದ 4 ಪಾದಗಳು ಸಂಪೂರ್ಣವಾಗಿರುವುದು. ಈ ಯುಗದಲ್ಲಿ ತಪ ಮಾಡುವ ಅಧಿಕಾರವು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಇರುವುದು. ಹೀಗಿರುವಾಗ ರಾಜ, ನಿನ್ನ ರಾಜ್ಯದಲ್ಲಿ ಒಬ್ಬ ಶೂದ್ರನು ತಪ ಮಾಡುತ್ತಿದ್ದಾನೆ.
ಮಾಡಬಾರದ ಕೆಲಸವನ್ನು ಅವನು ಮಾಡುತ್ತಿರುವುದರಿಂದ ನಿನ್ನ ರಾಜ್ಯದಲ್ಲಿ ಮಳೆಯೂ ಆಗಿರುವುದಿಲ್ಲ. ಆದ್ದರಿಂದ ನೀನು ಅವನ ವಧೆ ಮಾಡು, ಅಂದರೆ ಆ ದೋಷವೂ ದೂರವಾಗುತ್ತದೆ. ರಾಜನು ಅನ್ನುತ್ತಾನೆ, ಆ ತಪ ಮಾಡುತ್ತಿರುವ ಶೂದ್ರನು ನನಗೆ ಯಾವ ಅಪರಾಧಗಳನ್ನು ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಲಕ್ಷ್ಮಿ ಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಲೈನ್ ಮಿಸ್ ಆಯ್ತು. ಆ ನಿರಪರಾಧಿಯಾದವನನ್ನು ಆ ನಿರಪರಾಧಿಯಾದ ಅವನನ್ನು ನಾನು ಕೊಲ್ಲಲಾರೆ. ಇರುವ ದುಷ್ಕಾಳ ನಾಶವಾಗುವಂತಹ ಮತ್ತಾವುದಾದರೂ ಧಾರ್ಮಿಕವಾದ ಉಪಾಯವನ್ನು ನನಗೆ ಹೇಳಿರಿ. ಋಷಿಗಳು ಅನ್ನುತ್ತಾರೆ, ರಾಜ, ಹಾಗಿದ್ದರೆ ನೀನು ಆಷಾಢ ಶುಕ್ಲ ಪಕ್ಷದಲ್ಲಿಯ ಶಯನಿ ಎಂಬ ಏಕಾದಶಿಯ ವ್ರತ ಮಾಡು. ಆ ವ್ರತದ ಪ್ರಭಾವದಿಂದ ನಿನ್ನ ರಾಜ್ಯದಲ್ಲಿ ಪರ್ಜನ್ಯವಾಗಿ ಸುಖ ಸಮೃದ್ಧಿ ಆಗುವುದು. ಈ ಏಕಾದಶಿಯು ಸರ್ವಸಿದ್ಧಿ ಕೊಡುವಂತದ್ದಿರುವುದು. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಎಲ್ಲ ತಾಪತ್ರಯಗಳು ನಾಶವಾಗುತ್ತವೆ. ರಾಜ, ನೀನು ನಿನ್ನ ಪರಿವಾರ ಸಹಿತನಾಗಿ ಮತ್ತು ಪುರಜನರ ಸಹಿತನಾಗಿ ಈ ವ್ರತವನ್ನು ಮಾಡು. ಋಷಿಗಳ ಈ ಮಾತನ್ನು ಕೇಳಿ ರಾಜನು ಮರಳಿ ತನ್ನ ರಾಜಧಾನಿಗೆ ಬಂದನು. ಆಷಾಢ ತಿಂಗಳು ಬಂದ ನಂತರ ಆತನು ಶಯನಿ ಏಕಾದಶಿ ವ್ರತ ಮಾಡಿದನು ಮತ್ತು ಅವನ ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಮಾತಾಜಿ ಧನ್ಯವಾದಗಳು. ಸುಮಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರಾಜನೇ ಕೇಳು, ಎಲ್ಲವೂ ಈ ವ್ರತವನ್ನು ಮಾಡಿದ ಕ್ಷಣ ಮೇಘ ಸರ್ಜನೆ ಶುರುವಾಗಿ ಮಳೆಯ ಪ್ರಾರಂಭವಾಗಿ. ಇಲ್ಲಿಂದ ಓದಿ ಮಾತಾಜಿ. ಮತ್ತು ಅವನ ಚತುರ್ವರ್ಣದ ಪ್ರಜೆಗಳೆಲ್ಲ ಈ ವ್ರತವನ್ನು ಮಾಡಿದರು. ಓಕೆ ಮಾತಾಜಿ. ಮತ್ತು ಅವನ ಚತುರ್ವರ್ಣದ ಪ್ರಜೆಗಳೆಲ್ಲ ಈ ವ್ರತವನ್ನು ಮಾಡಿದರು. ರಾಜನೇ ಕೇಳು, ಎಲ್ಲವೂ ಈ ವ್ರತವನ್ನು ಮಾಡಿದ ಕ್ಷಣ ಮೇಘ ಗರ್ಜನೆ ಶುರುವಾಗಿ ಮಳೆಯು ಪ್ರಾರಂಭವಾಯಿತು. ಎಲ್ಲಾ ಪೃಥ್ವಿಯು ಜಲಮಯವಾಯಿತು ಮತ್ತು ಸ್ವಲ್ಪ ದಿನಗಳಲ್ಲಿಯೇ ಹಸಿರು ಬೆಳೆಗಳಿಂದ ಶೋಭಿಸ ಹತ್ತಿತು. ಋಷಿಕೇಶನ ಪ್ರಸಾದದಿಂದ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಧನ್ಯವಾದಗಳು. ನಮಿತಾ ಮಾತಾಜಿ ಅವರು ನೀವು ಸ್ವಲ್ಪ ಓದಿ ಮಾತಾಜಿ, ಯಾವತ್ತೂ ಓದಿಲ್ಲ. ಏನು ಅಮ್ಮ, ಏನ್ ಹೇಳಿದ್ರಿ ಮಾತಾಜಿ? ಮಾತಾಜಿ ನೀವು ಸ್ವಲ್ಪ ಓದಿ ಅಂತ. ಓಕೆ, ಧನ್ಯವಾದಗಳು. ಋಷಿಕೇಶನ ಪ್ರಸಾದದಿಂದ ಎಲ್ಲ ಜನರು ಸುಖ ಸಂಪತ್ತನ್ನು ಪಡೆದರು. ಆದ ಕಾರಣ ಶಯನಿ ಏಕಾದಶಿಯ ಈ ಉತ್ತಮವಾದ ವ್ರತವನ್ನು ಎಲ್ಲರೂ ಅವಶ್ಯವಾಗಿ ಮಾಡಬೇಕು. ಈ ವ್ರತವು ಸಕಲೈಶ್ವರ್ಯವನ್ನು ಕೊಟ್ಟು ಮುಕ್ತಿ ಕೊಡುವಂತಹದ್ದು ಇರುತ್ತದೆ. ಈ ಏಕಾದಶಿಯ ಮಹಾತ್ಮೆಯನ್ನು ಓದುವುದರಿಂದಲೂ ಕೇಳುವುದರಿಂದಲೂ ಮನುಷ್ಯನು ಸಕಲ ಪಾಪಗಳಿಂದ ಮುಕ್ತನಾಗುತ್ತಾನೆ. ಶ್ರೀ ಬ್ರಹ್ಮಾಂಡ ಪುರಾಣದಲ್ಲಿರುವ ಈ ಶಯನಿ ಏಕಾದಶಿ ಮಹಾತ್ಮೆ ಸಂಪೂರ್ಣ. ಸರ್ವಂ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಓದಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಆಮೇಲೆ ಇದು ಮುಗಿದ್ಮೇಲೆ ಚಾತುರ್ಮಾಸ್ಯವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ನಾಳೆಯಿಂದ ಪ್ರಾರಂಭ ಇದೆ. ಯಾರು ಮಾಡ್ಲಿಕ್ಕೆ ಇಚ್ಛೆ ಇದೆಯೋ ಮಾಡ್ಬಹುದು. ಎಲ್ಲರಿಗೂ ಕೂಡ ಫೋರ್ಸ್ ಇಲ್ಲ, ಅಂದ್ರೆ ತಿಳ್ಕೊಳ್ಳಿ ಅದ್ರ ಬಗ್ಗೆ. ಹೀಗೂ ಒಂದು ವ್ರತ ಇರುತ್ತೆ ಅಂತ ಅನ್ನೋದನ್ನ ಮುಂದುವರ್ಸೋಣ. ನಾಳೆಯ ದಿನ ಆಷಾಢ ಶುಕ್ಲ ಪಕ್ಷದ ಶಯನಿ ಏಕಾದಶಿ ಅಂತ. ಇದಕ್ಕೆ ಇನ್ನೊಂದು ಹೆಸರು ಪ್ರಥಮಾ ಏಕಾದಶಿ. ಇನ್ನು ಹೀಗೆ ಕೂಡ ಅಂತಾರೆ, ಪದ್ಮ ಏಕಾದಶಿ ಅಂತೂ ಕೂಡ ಕರೀತಾರೆ. ಇದನ್ನ ನಾವು 2 ಪುರಾಣಗಳಲ್ಲಿ ತಿಳಿಬಹುದು. ಈ ಒಂದು ಏಕಾದಶಿಯ ಕುರಿತು ಒಂದು ಭವಿಷ್ಯೋತ್ತರ ಪುರಾಣ, ಇನ್ನೊಂದು ಪದ್ಮ ಪುರಾಣ. ಅವುಗಳಲ್ಲಿ ಇದನ್ನ ತಿಳಿಯಲಾಗಿದೆ. ಈಗಾಗಲೇ ನಿಮ್ಗೆಲ್ಲ ಗೊತ್ತು, ಏಕಾದಶಿ ಅನ್ನೋದು ಪಾಪವನ್ನು ಪರಿಹಾರ ಮಾಡುವಂಥದ್ದು. ಎಲ್ಲ ಏಕಾದಶಿಯೂ ಕೂಡ ಪಾಪವನ್ನ ಪರಿಹಾರ ಮಾಡುತ್ತೆ. ಸೊ ಇದು ವಿಶೇಷವಾಗಿ ಎಲ್ಲ ಜನರಿಗೂ ಕೂಡ ಈ ಒಂದು ನೈಸರ್ಗಿಕ ಒಂದು ಪ್ರಕೃತಿಯಲ್ಲಿರುವಂತಹ ಒಂದು ಅನಾನುಕೂಲತೆ ನಮ್ಗೆ ಒದಗಿದಾಗ, ಅಂದ್ರೆ ಈ ಒಂದು ನಿಸರ್ಗದಿಂದ ಆಗುವಂತಹ ಆದಿದೈವಿಕವಾದಂತಹ ಕ್ಲೇಶವನ್ನ ದೂರ ಮಾಡ್ಲಿಕ್ಕೆ ನಮ್ಗೆ ಸಹಾಯವನ್ನ ಮಾಡುವಂಥದ್ದು. ಹಾಗಾಗಿ ಇದಕ್ಕೆ ವಿಶೇಷವಾಗಿ ಪಾಪ ಪರಿಹಾರ ಮಾಡುವಂತ ಒಂದು ಏಕಾದಶಿ ಅಂತ ಕರೀತಾರೆ. ಮತ್ತೆ ಸಾಮಾನ್ಯವಾಗಿ ಎಲ್ಲ ಜನರು ಕೂಡ ಪಾಪ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನ ಮಾಡ್ಬೇಕು ಅಂತ ಈ ಒಂದು ಏಕಾದಶಿ ಹೇಳುತ್ತೆ. ಎಲ್ರೂ ಕೂಡ ಮಾಡ್ಬೇಕು ಅಂತ ಹೇಳುತ್ತೆ. ಇನ್ನ ಉಳಿದವ ಎಲ್ಲ ಕೂಡ ಅವ್ರಿಗೆ ಬೇಕಾದ್ರೆ ಮಾಡ್ಬಹುದು, ಆದ್ರೆ ಇದನ್ನ ಎಲ್ಲರೂ ಮಾಡ್ಬೇಕು ಅಂತ ಈ ಭವಿಷ್ಯೋತ್ತರ ಪುರಾಣ ಹೇಳುತ್ತೆ. ಇಲ್ಲಿ ಈ ಒಂದು ಭವಿಷ್ಯೋತ್ತರ ಪುರಾಣದಲ್ಲಿ ಒಂದು ಕಥೆ ಇದೆ. ಹೀಗೆ ಈ ಯುಧಿಷ್ಠಿರ ಕೇಳ್ತಾನೆ, ಕೇಶವ, ಈ ಆಷಾಢ ಶುಕ್ಲ ಪಕ್ಷದಲ್ಲಿ ಏಕಾದಶಿಯ ಹೆಸರೇನು? ಮತ್ತೆ ಇದನ್ನ ಹೇಗೆ ಮಾಡ್ಬೇಕು, ಯಾಕೆ ಮಾಡ್ಬೇಕು,
ಮತ್ತೆ ಅದರ ವ್ರತ ವಿಧಾನವನ್ನ ನನಗೆ ತಿಳಿಸು ಅಂತ ಶ್ರೀಕೃಷ್ಣನಿಗೆ ಕೇಳ್ತಾನೆ. ಆವಾಗ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ಪೃಥ್ವಿ ಪಾಲಕನಾದ ರಾಜನೇ, ಅಂದ್ರೆ ಯುಧಿಷ್ಠಿರನನ್ನ ಕುರಿತು ಈ ಕಥೆಯು ಪೂರ್ವದಲ್ಲಿ ಬ್ರಹ್ಮದೇವನು ನಾರದರಿಗೆ ಹೇಳಿದರು. ಅದೇ ಆಶ್ಚರ್ಯಕರವಾದಂತಹ ಕಥೆಯನ್ನ ನಾನು ನಿನಗೆ ಹೇಳುತ್ತೇನೆ ಕೇಳು ಅಂತ ಹೇಳ್ತಾರೆ. ಸೊ ಬ್ರಹ್ಮದೇವ ಇದನ್ನ ನಾರದರಿಗೆ ಹೇಳಿದ್ರು, ಅದೇ ಕಥೆಯನ್ನ ನಾನು ನಿನಗೆ ಹೇಳ್ತೇನೆ ಕೇಳು. ಅವಾಗ ನಾರದರು ಕೇಳ್ತಾರಂತೆ, ತಂದೆ ಆದ ಬ್ರಹ್ಮದೇವ, ಆಷಾಢ ಶುಕ್ಲ ಪಕ್ಷದಲ್ಲಿಯೇ ಏಕಾದಶಿ ಹೆಸರೇನು? ಅಂದ್ರೆ ಇಲ್ಲಿ ಕನ್ವರ್ಸೇಷನ್ ನಡೀತಾ ಇರೋದು ನಾರದ ಮತ್ತು ಬ್ರಹ್ಮದೇವರ ನಡುವೆ. ಈ ನಾರದ ಮತ್ತು ಬ್ರಹ್ಮದೇವರ ನಡುವೆ ನಡೆದಂತಹ ಒಂದು ಸಂವಹನವನ್ನ, ಅಂದ್ರೆ ಕಾನ್ವರ್ಸೇಷನ್ ಅನ್ನ ಮಾತಾಡ್ತಾ ಇರೋದನ್ನ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ. ಆವಾಗ್ಲೂ ಕೂಡ ಹೀಗೆ ಇದೇ ಒಂದು ನಾರದರು ಕೇಳ್ತಾರೆ ಬ್ರಹ್ಮನಿಗೆ, ತಂದೆ ಆದ ಬ್ರಹ್ಮದೇವ, ಈ ಆಷಾಢ ಶುಕ್ಲ ಪಕ್ಷದಲ್ಲಿಯ ಏಕಾದಶಿ ಹೆಸರೇನು ಮತ್ತೆ ಅದರ ಮಹಾತ್ಮೆ ಏನು, ಅದನ್ನ ನನ್ಗೆ ತಿಳಿಸು ಅಂತ ಹೇಳ್ತಾನೆ. ಅವಾಗ ಯಾಕೆ ನನ್ಗೆ ತಿಳಿಸು ಅಂತಂದ್ರೆ, ಯಾಕಂದ್ರೆ ವಿಷ್ಣುವಿನ ಆರಾಧನೆ ಮಾಡುವುದಿದೆ, ನನಗೆ ವಿಷ್ಣುವಿನ ಆರಾಧನೆ ಮಾಡ್ಬೇಕಾಗಿದೆ, ಹಾಗಾಗಿ ನನಗೆ ಇದನ್ನ ತಿಳಿಸು. ಮತ್ತೆ ಕಲಿಯುಗದ ಮೇಲೆ ಪ್ರೀತಿಯುಳ್ಳ ಮುನಿಶ್ರೇಷ್ಠ. ನೋಡಿ, ನಾರದರು ಕಲಿಯುಗದ ಮೇಲೆ ಬಹಳ ಪ್ರೀತಿಯುಳ್ಳವರಾಗಿದ್ರು ಅಂತ ಹೇಳ್ತಾರೆ. ಅಂದ್ರೆ ಈಗ ಜಪ ಅನ್ನುವಂತಹ ಒಂದು ನಾವು ಮಹಾಮಂತ್ರವನ್ನ ಜಪಿಸ್ತೇವೆ, ಅದು ಕೂಡ ನಾರದರಿಂದಾನೇ ನಾವು ನಾರದರ ಮೂಲಕ ಬ್ರಹ್ಮನಿಂದ ನಾವು ತಿಳ್ಕೊಂಡಿದ್ದೇವೆ. ಇದು ಕಲಿಸಂತರಣ ಉಪನಿಷತ್ತಲ್ಲಿ ನಾರದರು ಮುಂದಿನ ಕಲಿಯ ಯುಗದಲ್ಲಿ ಜನರಿಗೆ ಯಜ್ಞ ಅನ್ನೋದು ಬೇಕು, ಹಾಗಾಗಿ ಯಜ್ಞ ಸೂಕ್ತವಾದದ್ದು ಅವರ ಪಾಪವನ್ನ ಪರಿಹರಿಸ್ಕೊಳ್ಳಿಕ್ಕೆ ಅಂತ ಕೇಳಿದಾಗ ಆವಾಗ ಈ ಒಂದು ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನುವಂತ ಮಂತ್ರವನ್ನ ಬ್ರಹ್ಮದೇವರು ಹೇಳಿದ್ರಂತೆ. ಹೀಗೇನೆ ಇಲ್ಲಿನೂ ಕೂಡ ಈ ನಾರದರ ಮೂಲಕನೇ ಈ ಒಂದು ಏಕಾದಶಿ ಒಂದು ಮಹಾತ್ಮೆ ಪ್ರಾರಂಭವಾಗಿರೋದು. ಅದರಲ್ಲಿಯೂ ಕೂಡ ಚಾತುರ್ಮಾಸ್ಯ ಬಂದಿರೋದ್ರಿಂದ ಈ ಏಕಾದಶಿಯ ಪ್ರಾರಂಭ ಆಗಿರೋದ್ರಿಂದ ಪ್ರಥಮಾ ಏಕಾದಶಿ ಅಂತ ಕರೀತಾರೆ. ಚಾತುರ್ಮಾಸ್ಯದ ಪ್ರಾರಂಭ ಆಗಿರೋದ್ರಿಂದ ಪ್ರಥಮಾ ಏಕಾದಶಿ ಅಂತ ಇದಕ್ಕೆ ಕರೀತಾರೆ. ಹಾಗಾಗಿ ಕಲಿಯುಗದ ಮೇಲೆ ಹೆಚ್ಚಿನ ಪ್ರೀತಿಯುಳ್ಳ ನಾರದರು ಇದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಬ್ರಹ್ಮನಿಗೆ ಕೇಳ್ತಾರೆ. ಆವಾಗ ಬ್ರಹ್ಮದೇವರು ಹೇಳ್ತಾರೆ, ಸೊ ನೀನೇ ಒಬ್ಬ ನಿಜವಾದ ವೈಷ್ಣವ, ಈ ತ್ರಿಲೋಕಗಳಲ್ಲಿ ಏಕಾದಶಿ ಅಂತ ಬೇರೆ ಯಾವುದೇ ವ್ರತವೂ ಇಲ್ಲ, ಇದು ಬಹಳ ಪವಿತ್ರವಾದಂತಹ ಒಂದು ವ್ರತ, ಮತ್ತೆ ಎಲ್ಲರಿಗೂ ಕೂಡ ಪುಣ್ಯಕರವಾದದ್ದು, ಮತ್ತೆ ಎಲ್ಲರಿಗೂ ಕೂಡ ಪಾಪವನ್ನ ನಾಶ ಮಾಡುವಂತದ್ದು ಅಂತ ಹೇಳ್ತಾರೆ. ಇಲ್ಲಿ ಎಲ್ಲರ ಇಚ್ಛೆಗಳನ್ನು ಕೂಡ ಪೂರ್ಣ ಮಾಡುವಂಥದ್ದು, ಸಕಲ ಇಚ್ಛೆ, ಪ್ರತಿಯೊಬ್ಬರ ಸಕಲ ಇಚ್ಛೆಯನ್ನು ಪೂರ್ಣ ಮಾಡುತ್ತದೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಸೊ ಯಾವ ಮನುಷ್ಯ ಹುಟ್ಟಿನಿಂದ ಈ ವ್ರತವನ್ನ ಮಾಡುವುದಿಲ್ಲವೋ ಅವನು ನಿಜವಾಗಿಯೂ ನರಕಕ್ಕೆ ಬೀಳ್ತಾನೆ. ಸೊ ಹುಟ್ಟಿನಿಂದ ಸಾವಿನವರೆಗೂ ಒಂದು ಏಕಾದಶಿಯನ್ನು ಯಾರು ಮಾಡೋದಿಲ್ವೋ ಅವರು ನರಕಕ್ಕೆ ಬೀಳ್ತಾರೆ ಅಂತ ಹೇಳ್ತಾರೆ. ಆಷಾಢ ಮಾಸದಲ್ಲಿ, ಅಂದ್ರೆ ಈಗ ನಮ್ಗೆ ಪ್ರಾರಂಭ ಆಗಿರೋದು ಆಷಾಢ ಮಾಸ, ಅಧಿಕ ಪ್ರಾರಂಭ ಆಗಿದೆ. ಸೊ ಇದು ಅಧಿಕ ಆದ್ಮೇಲೆ ನಿಜವಾದ ಶ್ರಾವಣ ನಮ್ದು ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಆಷಾಢ ಮಾಸದಲ್ಲಿಯೇ ಶುಕ್ಲ ಪಕ್ಷದ ಏಕಾದಶಿಯನ್ನೇ ಶಯನಿ ಏಕಾದಶಿ ಅಂತ ಹೇಳ್ತಾರೆ. ಈ ಮುಖ್ಯವಾಗಿ ಆಷಾಢ ಏಕಾದಶಿ ಎಂದು ಶಯನಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಈ ಶಯನಿ ಅನ್ನೋ ಹೆಸರು ಯಾಕೆ ಬಿತ್ತು ಅಥವಾ ಯಾಕೆ ಬಂತು ಅನ್ನೋದನ್ನ ನಾವು ಆಮೇಲೆ ನೋಡೋಣ. ಅಂದ್ರೆ ಈ ವ್ರತ ಮುಗಿದ ಮೇಲೆ ನಾನು ನಿಮ್ಗೆ ಇದನ್ನ ಹೇಳ್ತೇನೆ, ಯಾಕಂದ್ರೆ ಇದಕ್ಕೆ ಚಾತುರ್ಮಾಸದ ಸಂಬಂಧ ಕೂಡ ಇದೆ. ಹಾಗಾಗಿ ಶಯನಿ ಅನ್ನೋ ಶಬ್ದವನ್ನ ನಾನು ನಿಮ್ಗೆ ಆಮೇಲೆ ಅದರ ಬಗ್ಗೆ ತಿಳಿಸ್ತೇನೆ. ಋಷಿಕೇಶನ ಪ್ರೀತಿಗೋಸ್ಕರ ಈ ಉತ್ತಮವಾದ ಏಕಾದಶಿ ವ್ರತವನ್ನು ಮೊದಲು ಮಾಡಬೇಕು. ನೋಡಿ, ಇಲ್ಲಿ ಕೂಡ ಬ್ರಹ್ಮದೇವರು ಹೇಳಿದ್ದಾರೆ. ಋಷಿಕೇಶ ಯಾರು ಅನ್ನೋದು ನಮ್ಗೂ ಗೊತ್ತು. ಕೃಷ್ಣನನ್ನ ನಾವು ಭಗವದ್ಗೀತೆಯಲ್ಲಿ ಋಷಿಕೇಶ ಅಂತ ಅರ್ಜುನ ಉಲ್ಲೇಖಿಸಿದ್ದಾನೆ, ಸಂಬೋಧಿಸಿದ್ದಾನೆ. ಋಷಿಕೇಶ ಅಂತಂದ್ರೆ ಸೊ ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವವನು, ನಿಯಂತ್ರಿಸುವವನಿಗೆ ನಾವು ಋಷಿಕೇಶ ಅಂತ ಹೇಳ್ತೇವೆ. ಅವನ ಒಂದು ಪ್ರೀತಿಗೋಸ್ಕರ, ಯಾಕಂದ್ರೆ ನಾವು ಕೂಡ ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣವನ್ನ ಮಾಡಬೇಕು, ಈ ಏಕಾದಶಿ ವ್ರತವನ್ನ ಆಚರಿಸಬೇಕು, ಮತ್ತೆ ಅವನ ಪ್ರೀತಿಗೆ ಪಾತ್ರರಾಗಬೇಕು ಅಂತ ಹೇಳ್ತಾರೆ. ಸೊ ಇನ್ನು ನಾನು ನನಗೆ ಈ ಏಕಾದಶಿಯ ಬಗ್ಗೆ ಪುರಾಣದಲ್ಲಿರುವ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳು. ಅದೇ ಈ ಒಂದು ಪದ್ಮ ಪುರಾಣದಲ್ಲಿ ಮತ್ತೆ ಭವಿಷ್ಯೋತ್ತರ ಪುರಾಣದಲ್ಲಿ ಇರುವಂತಹ ಕಥೆಯನ್ನ ಹೇಳ್ತೇನೆ ಅಂತ ಹೇಳ್ತಾರೆ. ಸೊ ಯಾಕೆ ಇಲ್ಲಿ ಪುರಾಣ? ಯಾಕಂದ್ರೆ ಎಲ್ಲ ವೇದಗಳು ಬಂದಿರೋದು ಬ್ರಹ್ಮನಿಂದಾನೆ. ಹಾಗಾಗಿ ಕಲಿಯುಗದ ಜನರಿಗೆ ಉಲ್ಲೇಖ ಬೇಕಾಗಿರೋದು. ಹಾಗಾಗಿ ಎಲ್ಲಿಂದ ಬಂತು ಇದು ಈ ಸ್ಮೃತಿ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಇಲ್ಲಿ ಪುರಾಣದಲ್ಲಿ ಇರುವ ಕಥೆಯನ್ನ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಆ ಕಥೆಯನ್ನು ಹೇಳಿದ ಮಾತ್ರದಿಂದ ಎಲ್ಲ ಪಾಪಗಳು ನಾಶವಾಗುತ್ತೆ ಅಂತ ಹೇಳ್ತಾರೆ. ನೋಡಿ,
ಈ ಕಥೆಯನ್ನ ಕೇಳಿದ ಮಾತ್ರದಿಂದ, ಈಗ ಯಾರ್ಯಾರು ಇಲ್ಲಿ ಓದಿದ್ದೀರೋ, ಯಾರ್ಯಾರು ಇಲ್ಲಿ ಕೇಳಿದ್ದೀರೋ, ಕೇವಲ ಕೇಳಿದ್ದ ಮಾತ್ರದಿಂದ ಕೆಲವು ಪಾಪಗಳು ನಾಶವಾಗುತ್ತೆ ಅನ್ನೋದನ್ನ ಬ್ರಹ್ಮದೇವರೇ ಹೇಳಿದ್ದಾರೆ ನಾರದರಿಗೆ. ಪೂರ್ವ ಕಾಲದಲ್ಲಿ ಸೂರ್ಯವಂಶದಲ್ಲಿ, ಅಂದ್ರೆ ಹಿಂದಿನ ಒಂದು ಕಾಲದಲ್ಲಿ ಒಬ್ಬ ಪ್ರಸಿದ್ಧ ರಾಜ ಇದ್ದ. ಆ ರಾಜನ ಹೆಸರು ಮಾಂಧಾತ. ಅವನು ಒಬ್ಬ ಒಳ್ಳೆಯ ಅರಸ, ಸತ್ಯವಂತನಾಗಿದ್ದ. ಮತ್ತೆ ಯಾವಾಗ್ಲೂ ಆ ರಾಜ್ಯವನ್ನ ಸುಭಿಕ್ಷವಾಗಿ ನೋಡ್ಕೊಳ್ತಾ ಇದ್ದ. ಏನು ಕುಂದು ಕೊರತೆ ಬೀಳ್ದೆ ಇರೋ ಹಾಗೆ ಅವನು ನೋಡ್ಕೊಳ್ತಾ ಇದ್ದ. ಹಾಗೇನೆ ಅವನು ಸತ್ಯ ಪ್ರತಿಜ್ಞನಾಗಿದ್ದ, ಮತ್ತೆ ಶೂರನಾಗಿದ್ದ. ಮತ್ತೆ ಅಲ್ಲಿ ಇರುವಂತಹ ರಾಜ್ಯದ ಪ್ರಜೆಗಳನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ. ಸೊ ಯಾರು ಈ ತರದ ಒಂದು ಗುಣಗಳನ್ನ ಹೊಂದಿರ್ತಾರೋ ಅವ್ರಿಗೆ ನಾವು ಧರ್ಮಿಷ್ಠರು ಅಂತ ಹೇಳ್ತೇವೆ. ಬಹಳ ಧರ್ಮದಲ್ಲಿ ನಿಷ್ಠೆಯುಳ್ಳವನು ಅವನಾಗಿದ್ದ. ಹಾಗಾಗಿ ಅವನಿಗೆ ಆ ರಾಜ್ಯವನ್ನ ಬಹಳ ಚೆನ್ನಾಗಿ ನಿರ್ವಹಿಸ್ಕೊಂಡು ಬರ್ತಾ ಇದ್ದ. ಸೊ ಒಂದು ದಿನ ಏನಾಯ್ತು ಅಂತಂದ್ರೆ, ಕೆಲವು ತಿಂಗಳುಗಳವರೆಗೆ ಆ ರಾಜ್ಯದಲ್ಲಿ ಬರಗಾಲ ಬಂತು. ಬರಗಾಲು ಅಂತಂದ್ರೆ ಅನಾವೃಷ್ಟಿ ಅಂತ ಹೇಳ್ತೇವೆ. ಅತಿವೃಷ್ಟಿ ಅಂತಂದ್ರೆ ಅಧಿಕ ಮಳೆ ಆಗೋದು, ಹೆಚ್ಚಿನ ಮಳೆ ಆಗೋದು. ಇಲ್ಲಿ ಅನಾವೃಷ್ಟಿ ಅಂತಂದ್ರೆ ಮಳೆನೇ ಆಗದೆ ಇರೋದು, ಬರಗಾಲ ಬರೋದು. ಇದಕ್ಕೆ ನಾವು ಏನಂತ ಹೇಳ್ತೇವೆ ಅಂದ್ರೆ ಕ್ಷಾಮ ಅಂತ ಕೂಡ ಕರಿತೇವೆ. ಬರಗಾಲಿಗೆ ಇನ್ನೊಂದು ಹೆಸರು ಕ್ಷಾಮ ಬಂತು. ಇದು ಕ್ಷಾಮ 1 ವರ್ಷವರೆಗೆ ಆದ್ರೂ ನಡೆಯುತ್ತೆ. ಮನುಷ್ಯ ನಿರ್ವಹಣೆ ಮಾಡ್ಕೊಳ್ಬಹುದು ತನ್ನ ಜೀವನಕ್ಕಾಗಿ ಬೇಕಾಗಿರುವುದನ್ನೆಲ್ಲ. ಯಾಕಂದ್ರೆ ನೀರು ಮುಖ್ಯ ಅಂತಂದಾಗ ಆ ನೀರಿನಿಂದ ಬರುವಂತಹ ಇತರ ಉತ್ಪನ್ನಗಳು ಅಂತ ಹೇಳ್ತೇವೆ, ಅಷ್ಟೇ ಮನುಷ್ಯನಿಗೆ ಮುಖ್ಯವಾದವು. ಕೇವಲ ಮನುಷ್ಯನಿಗಷ್ಟೇ ಅಲ್ಲ, ಆ ಒಂದು ನಿಸರ್ಗದಲ್ಲಿರುವಂತಹ ಎಲ್ಲ ಜೀವ ಜಂತುಗಳಿಗೂ ಕೂಡ ಮುಖ್ಯವಾಗಿ ಪ್ರಕೃತಿಯಿಂದ ಬರುವಂತಹ, ಆ ನೀರಿನಿಂದ ಬರುವಂತಹ ಪ್ರಕೃತಿ ಉತ್ಪನ್ನಗಳು ಬೇಕೇ ಬೇಕು. ಸೊ ಅದೆಲ್ಲವೂ ಕೂಡ ಬಂದಾಗ್ಬಿಡುತ್ತೆ, ನಿಂತು ಹೋಗ್ಬಿಡುತ್ತೆ. ಸೊ ಈ ರಾಜ್ಯದಲ್ಲಿ ಈ ತರ ಕ್ಷಾಮ ಬಂತು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷದವರೆಗೆ ಜನರಿಗೆ ಈ ಒಂದು ತೊಂದರೆ ಒದಗಿತು. ಅಲ್ಲಿವರೆಗೂ ಕೂಡ ಅರಸನ ಭಂಡಾರದಲ್ಲಿರುವಂತಹ, ಅಂದ್ರೆ ಟ್ರೆಜರಿ, ಅವನ ಟ್ರೆಜರಿಯಲ್ಲಿರುವಂತಹ ದ್ರವ್ಯ ಅಂತಂದ್ರೆ ಇದೇ ಒಡವೆ ವಸ್ತು, ಬಂಗಾರ, ವೈಡೂರ್ಯ ಎಲ್ಲ. ಯಾಕಂದ್ರೆ ಇದು ತ್ರೇತಾಯುಗದಲ್ಲಿ, ಸತ್ಯಯುಗದಲ್ಲಿ, ಇದು ಇದರಲ್ಲಿ ತ್ರೇತಾಯುಗದಲ್ಲಿ ಇರುವಂತಹ ಒಂದು ಕತೆ. ಆ ಒಂದು ಭಂಡಾರದಲ್ಲಿ ಇರುವಂತಹ ಎಲ್ಲ ದ್ರವ್ಯವೂ ಕೂಡ ಖಾಲಿ ಆಯ್ತು. ಯಾಕಂದ್ರೆ 3 ವರ್ಷವರೆಗೆ ಅವರು ಪ್ರಜೆಗಳನ್ನ ನೋಡ್ಕೊಳ್ಬೇಕಲ್ಲ, ರಾಜ ನೋಡ್ಕೊಳ್ಬೇಕಲ್ಲ. ಹಾಗಾಗಿ ಎಲ್ಲ ಖಾಲಿ ಆಯ್ತು. ಆವಾಗ ಅನೇಕ ವರ್ಷಗಳ ಗತಿಸಿದ ಮೇಲೆ ಒಂದು ದಿನ ಹೀಗಾಗತ್ತೆ. ಈ 3 ವರ್ಷದವರೆಗೆ ಈ ಬೇಳೆ ಮಳೆ ಇಲ್ಲದೆ ಇದ್ದಾಗ ಪ್ರಜೆಗಳು ಮತ್ತಷ್ಟು ಕಷ್ಟಪಟ್ಟು ಹಸಿವೆ ನೀರಡಿಕೆಯಿಂದ ಬಳಲ ಹತ್ತಿದ್ರು. ಈ ರಾಜ್ಯದಲ್ಲಿ ಇವತ್ತು ಧನಧಾನ್ಯ ಅಷ್ಟೇ ಅಲ್ಲ, ಈ ನಮಗೆ ಆಧ್ಯಾತ್ಮಿಕವಾಗಿ ಯಾವ್ದಾದ್ರೂ ವ್ರತವನ್ನ ಆಚರಿಸಬೇಕು ಅಂದ್ರೂ ಕೂಡ ಸವಲತ್ತುಗಳು ಇರ್ಲಿಲ್ಲ ರಾಜ್ಯದಲ್ಲಿ. ಅಂದ್ರೆ ಯಜ್ಞ ಯಾಗಾದಿ ಮಾಡೋದು, ಅಗ್ನಿಹೋತ್ರ ಮಾಡೋದು, ದೇವಯಜ್ಞ, ಪಿತೃಯಜ್ಞ, ವೇದಗಳ ಅಧ್ಯಯನ, ಇವುಗಳೆಲ್ಲ ಕರ್ಮಗಳಲ್ಲಿ ತೊಡಗಬೇಕು ಅಂತಂದ್ರೆ ಅವಶ್ಯಕತೆ ಬೀಳುತ್ತೆ. ಸೊ ಆ ಅವಶ್ಯಕತೆಯನ್ನ ಪೂರೈಸ್ಲಿಕ್ಕೆ ರಾಜನ ಹತ್ರ ಯಾವುದೇ ಆದಂತಹ ಈ ಧನಧಾನ್ಯಗಳ ಒಂದು ಪ್ರೊವಿಷನ್ ಇರ್ಲಿಲ್ಲ, ಪೂರೈಕೆ ಇರ್ಲಿಲ್ಲ. ಹಾಗಾಗಿ ಎಲ್ಲ ಪ್ರಜೆಗಳು ರಾಜನ ಹತ್ರ ಬಂದ್ರು, ಎಲ್ಲರೂ ಕೂಡ್ಕೊಂಡು. ಆವಾಗ ಪ್ರಜೆಗಳು ಹೇಳ್ತಾರೆ, ರಾಜನೇ ಕೇಳು, ಹಿತವಾಗುವಂತ ಒಂದು ಮಾತನ್ನ ಹೇಳ್ತೇನೆ ಅಂತ ಹೇಳ್ತಾರೆ ಪ್ರಜೆಗಳು. ಈ ಪುರಾಣದಲ್ಲಿ ಒಂದು ಇದು ಇದೆ, ಅಂದ್ರೆ ನಾರಾಯಣ. ಈ ನಾರಾಯಣಗೆ ಹೆಸರು ಯಾಕೆ ನಾರಾಯಣ ಅಂತ ಬಂತು ಅಂತಂದ್ರೆ, ನಾರ ಅಂದ್ರೆ ನೀರು, ನಾರಾಯಣ ಅಂದ್ರೆ ನೀರಿಗೆ ಆಶ್ರಯನಾಗಿರುವವನೇ ನಾರಾಯಣ. ಹಾಗಾಗಿ ಅವನಿಗೆ ನಾರಾಯಣ ಅಂತ ಕರೀತಾರೆ. ಮತ್ತೆ ಇಲ್ಲಿ ಮಳೆ ಬರೋದು ಕೂಡ ನಾರಾಯಣನಿಂದ. ನಾವೆಲ್ಲ ಇಂದ್ರ ಅಂತ ಹೇಳ್ತೇವೆ, ವರುಣ. ಆದ್ರೆ ಮಳೆ ನಮ್ಗೆ ಬರಬೇಕೆಂದ್ರೆ ನಾರಾಯಣನ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ನಾವು ನಾರಾಯಣನ ಒಂದು ಅನುಗ್ರಹವನ್ನ ಪಡಿಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನಾರಾಯಣ ಈಗ ನಮ್ಮ ಮೇಲೆ ಅನುಗ್ರಹ ಇಲ್ಲ. ಸೊ ಹಾಗಾಗಿ ನಾವು ಅವರ ಅನುಗ್ರಹವನ್ನ ಪಡ್ಕೊಳ್ಬೇಕು ಅಂತ ಪ್ರಜೆಗಳು ಹೇಳ್ತಾರೆ. ಯಾಕಂದ್ರೆ ವಿಷ್ಣು ರೂಪನಾದ ಭಗವಂತ ಎಲ್ಲರ ಅಂತಃಕರಣದಲ್ಲೇ ವಾಸವಾಗಿದ್ದಾನೆ. ಹೌದು, ಹೇಗೆ ಪರಮಾತ್ಮನ ರೂಪದಲ್ಲಿ ವಿಷ್ಣು ಸ್ವರೂಪನಾದ ಭಗವಂತ ನಮ್ಮಲ್ಲಿದ್ದಾನೆ. ಮತ್ತೆ ಭಗವಂತ ವಿಷ್ಣುವೇ ಪರ್ಜನ್ಯ ಸ್ವರೂಪನಾಗಿರುವಾಗ, ಪರ್ಜನ್ಯ ಅಂದ್ರೆ ಆಹಾರ, ಅನ್ನ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲೊಂದು ಉಲ್ಲೇಖ, ಅನ್ನಂ ಬ್ರಹ್ಮಮಯಂ ಪ್ರೋಕ್ತಂ ಅನ್ನೇ ಸರ್ವಂ ಪ್ರತಿಷ್ಠಿತಂ ಅಂತ ಹೇಳ್ತಾರೆ.
ಅಂದ್ರೆ ಜಗತ್ತಿನಲ್ಲಿ ಅನ್ನ ಬಹಳ ಮುಖ್ಯವಾದದ್ದು. ಮತ್ತೆ ಅನ್ನದ ಸ್ವರೂಪವೇ ವಿಷ್ಣು. ಯಾಕಂದ್ರೆ ಅವನೇ ನಮ್ಗೆ ಕಲ್ಪಿಸುವಂಥವನು. ಹಾಗಾಗಿ ಇಲ್ಲಿ ಪರ್ಜನ್ಯದ ವೃಷ್ಟಿ ಅವನೇ ಮಾಡ್ತಾ ಇದ್ದಾನೆ ಅಂತ. ಪರ್ಜನ್ಯವನ್ನ ಒದಗಿಸುವವನು ಅವನೇ. ಅಂದ್ರೆ ಆಹಾರ, ಅನ್ನವನ್ನ, ಅನ್ನ ಅಂದ್ರೆ ಕೇವಲ ಈ ಬೇಯಿಸಿ ತಿನ್ನುವಂತಹ ಅಕ್ಕಿಯಿಂದ ಮಾಡುವಂತಹ ಅನ್ನ ಅಷ್ಟೇ ಹೇಳ್ತಾ ಇಲ್ಲ, ಆಹಾರ ಪದಾರ್ಥಗಳನ್ನ ಹೇಳ್ತಾ ಇದ್ದಾರೆ. ಆಹಾರವನ್ನ ಒದಗಿಸುವವನು ಅವನೇ, ಮತ್ತೆ ಆಹಾರದ ಕೊರತೆ ಮಾಡುವವನು ಅವನೇ. ಅಂದ್ರೆ ಪರ್ಜನ್ಯದ ವೃಷ್ಟಿ ಅಂದ್ರೆ ಅನ್ನದ ಕೊರತೆ, ಕುಂದು ಕೊರತೆ ಸೃಷ್ಟಿ ಮಾಡುವವನು ಕೂಡ ಅವನೇ. ಹಾಗಾಗಿ ಈ ಅನ್ನ ನಿರ್ಮಾಣ ಅವನಿಂದ ಆಗೋದು, ಕೊರತೆ ಅವನಿಂದ ಆಗೋದ್ರಿಂದ ನಾವು ಅವನ ಒಂದು ಅನುಗ್ರಹವನ್ನ ಪಡೆದು ಪ್ರಜೆಗಳ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ಹೇ ರಾಜ, ಅಂತ ಈ ಪರ್ಜನ್ಯವೇ ಇಲ್ಲದಿದ್ದರೆ ಪ್ರಜೆಗಳ ನಾಶ ಖಂಡಿತ. ಏನಾಗತ್ತೆ, ಇಂಥ ಒಂದು ಅನ್ನ ಇಲ್ಲದೆ ಇದ್ದಾಗ ಒಬ್ಬೊಬ್ಬರಾಗಿ ನಾಶ ಆಗ್ತಾ ಹೋಗ್ತಾರೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ರಾಜನ ಹತ್ರನೇ ಬರೋದು. ಆದ್ದರಿಂದ ನೃಪಶ್ರೇಷ್ಠ, ಯಾವ ಮಾತ್ರದಿಂದ ಮಳೆ ಬರುವುದೋ ಮತ್ತು ನಮ್ಮ ಯೋಗಕ್ಷೇಮವು ನಡೆಯುವುದೋ ಅಂತ ಉಪಾಯವನ್ನ ಮಾಡು. ಎಲ್ಲ ಪ್ರಜೆಗಳು ಕುರಿತು ಏನ್ ಹೇಳ್ತಾರೆ ರಾಜನಿಗೆ, ನೋಡು. ಸೊ ಹೀಗೆ ನಾರಾಯಣ ಒಂದು ಮಹಿಮೆ. ಅದಕ್ಕಾಗಿ ಇದಕ್ಕೆ ಸೂಕ್ತವಾದಂತಹ ಒಂದು ಯಾವ್ದಾದ್ರು ಉಪಾಯವನ್ನ ಮಾಡು, ಪ್ರಜೆಗಳ ಯೋಗಕ್ಷೇಮವನ್ನ ಯೋಗಕ್ಷೇಮದ ಕುರಿತು ಚಿಂತನೆಯನ್ನ ಮಾಡು ಅಂತ ಹೇಳ್ತಾರೆ. ಸೊ ಇದ್ರ ಅರ್ಥ ರಾಜನಿಗೆ ಅದರ ಒಂದು ಜವಾಬ್ದಾರಿ ಇಲ್ಲ ಅಂತ ಅಲ್ಲ. ರಾಜನಿಗೂ ಕೂಡ ಗೊಂದಲವಾಗಿತ್ತು, ಯಾಕೆ ಹೀಗಾಗ್ತಾ ಇದೆ. ಯಾಕಂದ್ರೆ ಅವನು ಒಬ್ಬ ಧರ್ಮಿಷ್ಠ, ಎಂದೂ ಕೂಡ ಯಾವ ಪಾಪನೂ ಕೂಡ ಮಾಡಿಲ್ಲ. ಪ್ರಜೆಗಳನ್ನ ತನ್ನ ಮಕ್ಕಳಂತಾನೆ ಅವನು ನೋಡ್ಕೊಳ್ತಾ ಇದ್ದ. ಆದ್ರೂ ಎಲ್ಲಿ ಈ ಒಂದು ಸಮಸ್ಯೆ ಆಗ್ತಾ ಇದೆ, ಭಗವಂತನ ಮುನಿದದ್ದು ಯಾಕೆ ಅನ್ನೋದನ್ನ ಅವನಿಗೆ ತಿಳ್ಕೊಳ್ಬೇಕಾಗಿತ್ತು. ಅದಕ್ಕಾಗಿ ಅವನು ತಿಳಿಲಾರದೆ ಸುಮ್ನೆ ಕೂತಿದ್ದ. ಹಾಗಾಗಿ ಈ ಪ್ರಜೆಗಳು ಅವನ ಮುಂದೆ ಹೀಗೆ ಹೇಳ್ತಾರೆ. ಆವಾಗ ರಾಜ ಹೇಳ್ತಾನೆ, ಹೌದು, ಪ್ರಜೆಗಳು ಹೇಳ್ತಾ ಇರೋದು ಸರಿ ಇದೆ, ನಿಜ. ಅದಕ್ಕಾಗಿ ಅನ್ನವೇ ಬ್ರಹ್ಮ ಸ್ವರೂಪ. ಎಲ್ಲ ಚರಾಚರಗಳಿಗೆ ಬೇಕಾಗಿರೋದು ಅನ್ನವೇ. ಹಾಗಾಗಿ ಎಲ್ಲ ಭೂತ ಮಾತ್ರವು ಮತ್ತು ಪ್ರಾಣಿ ಮಾತ್ರಗಳು ಅನ್ನದಿಂದಲೇ ನಿರ್ಮಾಣವಾಗಿರುವವು. ಜಗತ್ತಿನ ಜೀವವು ಅನ್ನದಿಂದಲೇ ನಡೆದಿರುತ್ತದೆ. ಪುರಾಣದಲ್ಲಿ ಮತ್ತು ಜನರ ಬಾಯಿಂದಲೂ ನಾನು ಕೇಳಿದ್ದೇನೆ. ಹೌದು, ಈ ಎಲ್ಲವೂ ಕೂಡ ಜೀವಿಸ್ತಾ ಇರೋದು ಅನ್ನದಿಂದಾನೇ. ಇದನ್ನ ನಾನು ಎಲ್ಲ ಕಡೆಗೂ ಕೇಳಿದ್ದೇನೆ. ಮತ್ತೆ ಅವನು ಕೊಡುವವನು ಅವನೇ, ಅದನ್ನ ಕಸಿದುಕೊಳ್ಳುವವನು ಅವನೇ. ಹಾಗಾಗಿ ಈ ಒಂದು ರಾಜನ ಅನಾಚಾರದಿಂದಲೇ ಪ್ರಜೆಗಳಿಗೆ ದುಃಖ ಭೋಗಿಸಬೇಕಾಗುತ್ತದೆ ಅಂತ ಇಲ್ಲಿ ಒಬ್ರು ಪಂಡಿತರು ಹೇಳ್ತಾರೆ. ಅಂದ್ರೆ ಈ ಒಂದು ಪುರಾಣಗಳಲ್ಲಿ ಓದಿರ್ತಾರೆ ಏನಂತ, ರಾಜನ ಒಂದು ಅನಾಚಾರದಿಂದ, ಆಚಾರ ಅಂದ್ರೆ ಒಳ್ಳೆಯ ಒಂದು ಆಚರಣೆ, ಧರ್ಮದ ಆಚರಣೆ. ಅನಾಚಾರ ಅಂತಂದ್ರೆ ಧರ್ಮದಲ್ಲಿ ಇಲ್ಲದೆ ಇರುವಂತಹ ಒಂದು ಆಚರಣೆ. ಇದು ಒಂದು ನಡೀತಾ ಇದೆ. ರಾಜನ ಅನಾಚಾರ ಅಂದ್ರೆ ರಾಜನ ರಾಜ್ಯದಲ್ಲಿ ಏನೇ ಅನಾಚರಣೆ ಆದ್ರೂ ಕೂಡ ಅದು ರಾಜನಿಗೇನೆ ಆ ಒಂದು ಏನು ಬ್ಲೇಮ್ ಬರೋದು. ಅಂದ್ರೆ ಅವನಿಗೇನೆ ಅದ್ರ ಒಂದು ಏನು ದೋಷ ಆಗಿರ್ಬೋದು, ಅಥವಾ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ದೋಷ ರಾಜನ ಒಂದು ಅನಾಚಾರದಿಂದನೇ ಅಥವಾ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಅವನು ರಾಜ್ಯವನ್ನ ನಿರ್ವಹಿಸ್ತಾ ಇದ್ದಾನಂತಂದ್ರೆ ಜಾಗರೂಕನಾಗಿ ನಿರ್ವಹಿಸ್ಬೇಕು ಅಂತ ಅರ್ಥ. ಸೊ ಅವನು ಯಾವಾಗ ಆಗಿರೋದಿಲ್ವೋ ಆವಾಗ ಇಂಥ ಒಂದು ದುಃಖವನ್ನ ಅನುಭವಿಸ್ಬೇಕಾಗತ್ತೆ ಪ್ರಜೆಗಳು ಅಂತ ಇವನು ತಿಳ್ಕೊಳ್ತಾನೆ. ಯಾರು? ಮಾಂಧಾತ ಅನ್ನುವಂತಹ ರಾಜ. ಆದ್ದರಿಂದ ನಾನು ಸೂಕ್ಷ್ಮ ಬುದ್ಧಿಯಿಂದಾದ ವಿಚಾರ ಮಾಡ ಹಾಕಿದ್ದೇನೆ. ಅವನು ಅವಾಗ ವಿಚಾರ ಮಾಡ್ತಾನೆ, ಏನು ಅನಾಚಾರ ಆಗಿದೆ, ಯಾವ ಅನಾಚಾರವನ್ನ ನಾನು ಮಾಡಿದ್ದೇನೆ, ಮಾಡಿದ ತಪ್ಪು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಅವನು ಹೇಳ್ತಾನೆ. ನಾನು ಮಾಡಿದ ಪಾಪ ನನಗೆ ಕಾಣ್ತಾ ಇಲ್ಲ, ನನಗೆ ಕಂಡೇ ಬರ್ತಾ ಇಲ್ಲ, ಯಾರಾದ್ರೂ ಹೇಳಿದ್ರೆ ನಾನು ಅದನ್ನ ಸರಿಪಡಿಸ್ಕೊಳ್ತೇನೆ ಅನ್ನುವಂತ ರೀತಿಯಲ್ಲಿ ಪ್ರಜೆಗಳ ಮುಂದಕ್ಕೆ ಅವನು ಮಾತಾಡ್ತಾನೆ. ಆವಾಗ ರಾಜನ ಮನಸ್ಸಿನಲ್ಲಿ ಒಂದು ವಿಚಾರವನ್ನ ಮಾಡ್ತಾನೆ. ಅಂದ್ರೆ ಅವನು ಕಾಡಿಗೆ ಹೋಗಿ ಅಲ್ಲಿ ಘೋರಾರಣ್ಯದಲ್ಲಿ ತಪಸ್ಸು ಮಾಡಿ ಅಥವಾ ಏನಾದ್ರೂ ನಾನು ಅದಕ್ಕೆ ಸಮಸ್ಯೆ ಪರಿಹಾರ ಪಡ್ಕೊಂಡ್ ಬರ್ಬೇಕು ಅನ್ನುವಂತ ಒಂದು ಯೋಚನೆಯನ್ನ ಮಾಡಿ ಅವನು ವಿಧಾತನಿಗೆ ಅಂದ್ರೆ ಭಗವಂತನಿಗೆ ನಮಸ್ಕಾರವನ್ನ ಮಾಡಿ ಸ್ವಲ್ಪ ಸೈನ್ಯವನ್ನ ತನ್ನ ಜೊತೆಗೆ ಕರ್ಕೊಂಡು ಘೋರಾರಣ್ಯಕ್ಕೆ ಹೋಗ್ತಾನೆ. ಘೋರಾರಣ್ಯದಲ್ಲಿ ಹೋಗ್ತಾ ಇದ್ದಾಗ ಒಂದು ಆಶ್ರಮದಲ್ಲಿ ಒಬ್ರು ಮುನಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಆ ಒಂದು ತಪಸ್ವಿಯ ಮುಖಾರವಿಂದ ಹೇಗಿತ್ತು ಅಂತಂದ್ರೆ, ಆ ಬ್ರಹ್ಮದೇವ ಮಾನಸ ಪುತ್ರರಾದ ಅಂಗಿರಾ ಋಷಿಗಳು ಕುಳಿತದ್ದನ್ನ ಕಂಡು. ಅಂತಂದ್ರೆ ಅವನು ಯಾರು? ಅಂಗಿರಾ ಋಷಿಗಳು. ಅಂಗಿರಾ ಋಷಿಗಳು ಬಹಳ ತೇಜಸ್ವಿಗಳಾಗಿದ್ರು.
ಎಲ್ಲ 10 ದಿಕ್ಕುಗಳಲ್ಲಿಯೂ ಕೂಡ ಬರುವಂತಹ ಪ್ರಕಾಶಯುತವಾದಂತಹ ತೇಜಸ್ಸು ಅವರ ಮುಖದಲ್ಲಿತ್ತು. ಆ ಅಂಗಿರ ಋಷಿಗಳು ಯಾರು ಅಂತಂದ್ರೆ ಬ್ರಹ್ಮದೇವರ ಮಾನಸ ಪುತ್ರ. ಹಾಗಾಗಿ ಅವ್ರಿಗೆ ಅಂತ ಒಂದು ಕಳೆ ಅವರ ಮುಖದ ಮೇಲೆ ಇತ್ತು. ಮತ್ತೆ ಪ್ರತಿ 2ನೇ ಬ್ರಹ್ಮದೇವರಂತೆ ಅವ್ರು ಕಾಣ್ತಾ ಇದ್ರು. ಈ ಬ್ರಹ್ಮದೇವರ ಮಾನಸ ಪುತ್ರ ತಮ್ಮ ತಂದೆಯಂತೆ 2ನೇ ಬ್ರಹ್ಮದೇವರಂತೆ ಅವರು ಕಾಣ್ತಾ ಇದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಆ ಋಷಿಗಳು ಕಂಡು ಮಾಂಧಾತನಿಗೆ ಬಹಳ ಆನಂದವಾಯ್ತು. ಯಾಕಂದ್ರೆ ನನ್ಗೆ ಇವ್ರ ಹತ್ರ ನನ್ನ ಸಮಸ್ಯೆಗೆ ಪರಿಹಾರ ಸಿಗ್ಬಹುದು ಅನ್ನುವಂತಹ ಅವರಿಗೆ ಒಂದು ಸಂತೋಷ ಆಗತ್ತೆ. ಅಲ್ಲಿ ಅವನ ರಥದಿಂದ ಕೆಳಗೆ ಇಳಿದ ತಕ್ಷಣ ಋಷಿಗಳ ಮುಂದೆ ಕೈ ಮುಗಿದು ನಿಂತ್ಕೊಂಡ್ರು ಮಾಂಧಾತ. ಆಗ ಋಷಿಗಳು ಮಾಂಧಾತನಿಗೆ ಆಶೀರ್ವಾದ ಮಾಡ್ತಾರೆ. ಆವಾಗ ರಾಜ್ಯದಲ್ಲಿರುವಂತಹ ಕುಶಲಕ್ಷೇಮಗಳು, ಯಾವಾಗ್ಲೂ ಕೂಡ ನಾವು ಭೇಟಿಯಾದಾಗ ಆರಾಮಿದ್ದೀರಾ, ಕ್ಷೇಮವಾಗಿದ್ದೀರಾ ಅಂತ ಕೇಳ್ತೇವೆ. ಹಾಗೆ ಕ್ಷೇಮದ ವಿಚಾರವನ್ನ ಋಷಿ ಮುನಿಗಳು ಮಾಂಧಾತನಿಗೆ ಕೇಳ್ತಾರೆ, ಕುಶಲದ ಪ್ರಶ್ನೆಗಳನ್ನ ಕೇಳ್ತಾರೆ. ಆವಾಗ ರಾಜ ಹೇಳ್ತಾನೆ, ಮುನಿಶ್ರೇಷ್ಠ, ನಾನು ಸ್ವಧರ್ಮದಂತೆ ನಾನು ನನ್ನ ಪಾಲನೆಯನ್ನ ಪೃಥ್ವಿಯ ಪಾಲನೆಯನ್ನ ಮಾಡ್ತಾ ಇದ್ದೇನೆ. ಅಂದ್ರೆ ನನ್ನ ರಾಜ್ಯದ ಪಾಲನೆಯನ್ನ ಮಾಡ್ತಾ ಇದ್ದೇನೆ, ರಕ್ಷಣೆ ಮಾಡ್ತಾ ಇದ್ದೇನೆ. ನನ್ನ ಸ್ವಧರ್ಮ ಯಾವುದು ಅಂತಂದ್ರೆ ಕ್ಷತ್ರಿಯ ಧರ್ಮ. ಆ ಕ್ಷತ್ರಿಯ ಧರ್ಮದ ಪ್ರಕಾರ ನಾನು ಮಾಡ್ತಾ ಇದ್ದೇನೆ. ಆದರೂ ಕೂಡ ನನ್ನ ರಾಜ್ಯದಲ್ಲಿ ಅನಾವೃಷ್ಟಿ ಯಾಕೆ ಇರುವುದು, ಬರಗಾಲು ಯಾಕೆ ಇರುವುದು, ಕ್ಷಾಮ ಯಾಕೆ ಬಂದಿರುವುದು, ಅದರ ಕಾರಣ ನನಗೆ ತಿಳಿತಾ ಇಲ್ಲ, ದಯವಿಟ್ಟು ನೀವು ಹೇಳಿ ಅಂತ ಅವರ ಮುಂದೆ ಗೋಗರಿತಾನೆ. ಆವಾಗ ರಾಜನ ಒಂದು ಸಂಶಯವನ್ನ ನಿವಾರಣೆ ಮಾಡ್ಲಿಕ್ಕೆ ನನ್ನ ಸಂಶಯ ನಿವಾರಣೆಗಾಗಿ ನಾನು ನಿಮ್ಮ ಹತ್ತಿರ ಬಂದಿರುವೆ ಅಂತ ಇಲ್ಲಿ ಮಾಂಧಾತ ಹೇಳ್ತಾನೆ. ಸೊ ಯಾವ ರೀತಿಯಿಂದ ನನ್ನ ಪ್ರಜೆಗಳ ಯೋಗಕ್ಷೇಮ ಸರಿಯಾಗಬಹುದು, ಅದನ್ನ ನನಗೆ ತಿಳಿಸ್ಕೊಡಿ, ನಾನು ಹಾಗೇನೆ ಮಾಡ್ತೀನಿ ಅಂತ ಅಂಗಿ ಋಷಿಗಳಿಗೆ ಮಾಂಧಾತ ರಾಜ್ಯ ಬೇಡ್ಕೊಳ್ತಾನೆ. ಆವಾಗ ಅಂಗೀರ ಋಷಿಗಳು ಅವರಿಗೆ ಒಂದು ದೃಷ್ಟಿ ಇರುತ್ತೆ, ಯಾಕೆ ಇದು ಆಗ್ತಾ ಇದೆ ಅಂತ. ಅವರ ಒಂದು ತಪಸ್ಸಿನ ಬಲದಿಂದ ಅವರು ಅದನ್ನ ತಿಳ್ಕೊಂಡು ರಾಜನ ಕುರಿತು ಹೇಳ್ತಾರೆ. ಕೃತಯುಗ ಅಂದ್ರೆ ಸತ್ಯಯುಗ, ತ್ರೇತಾಯುಗದಲ್ಲ, ಕೃತಯುಗ. ಇದು ಕೃತಯುಗದಲ್ಲಿ ಆದಂತಹ ಒಂದು ಕಥೆ ಇದು. ಸತ್ಯಯುಗದಲ್ಲಿ ಈಗ ನಾವು ಎಲ್ಲ ಭಗವದ್ಗೀತೆಯಲ್ಲಿ ಏನ್ ತಿಳ್ಕೊಳ್ತೀವೋ ಅದೆಲ್ಲ ಕೃತಯುಗದಲ್ಲಿ ನಡೆದಿರುವಂತದ್ದು. ಅದನ್ನ ಭಗವಂತ ದ್ವಾಪರ ಯುಗದಲ್ಲಿ ತಿಳಿಸ್ತಾ ಇರುವಂತದ್ದು, ಮುಂದಿನ ಕಲಿಯುಗದ ಜನರಿಗೆ ಅನುಕೂಲ ಆಗಿ ಅವರು ಕೂಡ ಈ ಉಪದೇಶವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ. ಇಲ್ಲಿ ನೋಡಿ ಕೃತಯುಗದ ಯುಗದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ. ಕೃತಯುಗ ಸರ್ವಯುಗದಲ್ಲಿ ಸರ್ವಶ್ರೇಷ್ಠ, ಎಲ್ಲ ಯುಗಕ್ಕಿಂತನೂ ಶ್ರೇಷ್ಠವಾದಂಥದ್ದು, ಧರ್ಮಯುತವಾದಂಥದ್ದು ಈ ಒಂದು ಕೃತಯುಗ. ಮತ್ತೆ ಈ ಯುಗದಲ್ಲಿ ಬ್ರಾಹ್ಮಣ ಧರ್ಮಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರುವುದು. ಅಂದ್ರೆ ವರ್ಣಾಶ್ರಮ ಧರ್ಮ ಅಂತ ಹೇಳ್ತೇವೆ, ವರ್ಣಗಳು ಅಂತ ಹೇಳ್ತೇವೆ. ವರ್ಣಧರ್ಮ ಅಂದ್ರೆ 4 ಧರ್ಮಗಳು. ಈಗಾಗಲೇ ನಿಮ್ಗೆ ಗೊತ್ತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಇವು 4 ಪಾದಗಳು ಅಂದ್ರೆ ವರ್ಣಗಳು, ಗುಂಪುಗಳು. ಇವು ಸಂಪೂರ್ಣವಾದವು ಅಂದ್ರೆ ಸಂಘಟಿತವಾದವು. ಈ ಒಂದು 4 ಪಾದಗಳಲ್ಲಿ, 4 ವರ್ಣಗಳಲ್ಲಿ ಒಂದು ವರ್ಣ ಇಲ್ಲದೆ ಇದ್ರೂ ಕೂಡ ಅದು ಅಪರಿಪೂರ್ಣ. ಹಾಗಾಗಿ ಇದು 4 ಇದಕ್ಕೋಸ್ಕರ ಸಂಪೂರ್ಣವಾಗಿದೆ ಅಂತ ಇಲ್ಲಿ ಹೇಳ್ತಾರೆ. ಯಾವುದು? ಈ ಒಂದು ಕೃತಯುಗ. ಈ ಕೃತಯುಗದಲ್ಲಿ ತಪ ಮಾಡುವ ಅಧಿಕಾರ ಕೇವಲ ಬ್ರಾಹ್ಮಣರಿಗಿದೆ. ಅಂದ್ರೆ ಅವರವರ ಧರ್ಮದಲ್ಲಿ ಇದ್ಕೊಂಡು ಅವರವರ ಕರ್ಮವನ್ನ, ಕರ್ತವ್ಯವನ್ನ ಮಾಡುವುದು. ನಾವು ಈಗ ಭಗವದ್ಗೀತೆಯಲ್ಲೂ ಕೂಡ ನಾವು ತಿಳ್ಕೊಳ್ತೇವೆ, ಕೇಳ್ತೇವೆ, ಯಾರನ್ನೂ ಕೂಡ ಬೇರೆ ವರ್ಣದ ಪಾಲನೆಯನ್ನ ಅನುಕರಿಸಬಾರದು, ಅನುಕರಣೆ ಮಾಡಬಾರದು ಅಂತ ನಾವು ತಿಳ್ಕೊಂಡಿದ್ದೇವೆ. ನಮ್ಮ ವರ್ಣದಲ್ಲಿ ಇದ್ಕೊಂಡು ನಾವು ನಮ್ಮ ವರ್ಣದಲ್ಲಿಯ ಒಂದು ಕರ್ತವ್ಯವನ್ನ ನಿರ್ವಹಿಸ್ಬೇಕು, ಅನುಕರಣೆ ಮಾಡಬಾರದು. ಹೀಗಿರುವಾಗ ಇಲ್ಲಿ ಏನಾಯ್ತು ಅಂತಂದ್ರೆ, ನಿನ್ನ ರಾಜ್ಯದಲ್ಲಿ ಅಂದ್ರೆ ಮಾಂಧಾತನ ರಾಜ್ಯದಲ್ಲಿ ಯಾರು ಹೇಳ್ತಾರೆ? ಬ್ರಾಹ್ಮಣ ಹೇಳ್ತಾರೆ. ಯಾರು? ಅಂಗೀರ ಮುನಿಗಳು ಏನ್ ಹೇಳ್ತಾರೆ? ನಿನ್ನ ರಾಜ್ಯದಲ್ಲಿ ಶೂದ್ರನೆಂಬ ಒಬ್ಬ ಶೂದ್ರ ತಪ್ಪ ಮಾಡ್ತಾ ಇದ್ದಾನೆ. ಹೇಗೆ ತಪ್ಪ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅವನು ಬ್ರಾಹ್ಮಣರ ರೀತಿಯಲ್ಲೇ ತಪ್ಪವನ್ನ ಮಾಡ್ತಾ ಇದ್ದಾನೆ. ಅವನು ತನ್ನ ಧರ್ಮದಲ್ಲಿ ಇದ್ದುಕೊಂಡು ತನ್ನ ಒಂದು ರೀತಿಯಾದಂತಹ ತಪ ಅವನು ಮಾಡ್ಬೇಕು, ಅಥವಾ ತನ್ನ ಕರ್ತವ್ಯವನ್ನ ಪಾಲಿಸುವುದನ್ನ ಬಿಟ್ಟು ಬ್ರಾಹ್ಮಣ ಧರ್ಮದಲ್ಲಿ ಒಂದು ತಪದ ಆಚರಣೆಯನ್ನ, ತಪಸ್ಸನ್ನ ಅವನು ಮಾಡ್ತಾ ಇದ್ದಾನೆ ನಿನ್ನ ರಾಜ್ಯದಲ್ಲಿ. ಅದಕ್ಕಾಗಿ ನಿನ್ನ ರಾಜ್ಯದಲ್ಲಿ ಮಳೆ ಆಗಿರುವುದಿಲ್ಲ. ಆದ್ದರಿಂದ ನೀನು ಅವನನ್ನ ಸಾಯಿಸ್ಬೇಕು ಅಂತ ಅಂಗಿರ ಮುನಿ ಹೇಳ್ತಾರೆ, ಋಷಿಗಳು ಹೇಳ್ತಾರೆ. ಸೊ ನೀನು ಅವನನ್ನ ಸಾಯಿಸಿದ್ರೆ ಮಾತ್ರ ನಿನ್ಗೆ ದೋಷ ದೂರವಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ.
ಆವಾಗ ರಾಜನ ಒಂದು ಉತ್ತರ ಈ ತರವಾಗಿರುತ್ತೆ. ಆ ತಪ ಮಾಡುತ್ತಿರುವ ಶೂದ್ರ ನನಗೆ ಯಾವ ಅಪರಾಧಗಳನ್ನು ಮಾಡಿಲ್ಲ, ಅವನಿಂದ ನನಗೇನು ತೊಂದರೆ ಇಲ್ಲ, ಅವನೊಬ್ಬ ನಿರಪರಾಧಿ, ತನ್ನ ಕಡೆಯಿಂದ ತಾನು ತಪವನ್ನ ಆಚರಿಸ್ತಾ ಇದ್ದಾನೆ, ಹಾಗಾಗಿ ನಾನು ಅವನನ್ನ ಕೊಲ್ಲಲಾರೆ ಅಂತ ಮಾಂಧಾತ ಹೇಳ್ತಾನೆ. ಆವಾಗ ಮತ್ತೆ ನನಗೇನಾದ್ರೂ ಆಲ್ಟರ್ನೇಟಿವ್ ಪರ್ಯಾಯ ಏನಾದ್ರೂ ಪರಿಹಾರ ಇದ್ರೆ ನನಗೆ ತಿಳಿಸಿ. ಏತಕ್ಕೆ ಈ ಒಂದು ಬರಗಾಲನ್ನ, ಅನಾವೃಷ್ಟಿಯನ್ನ ನಾಶ ಮಾಡ್ಲಿಕ್ಕೆ ಮತ್ ಯಾವ್ದಾದ್ರೂ ಆ ಧಾರ್ಮಿಕವಾದಂತಹ ವಿಧಿವಿಧಾನಗಳಿದ್ರೆ, ಉಪಾಯಗಳಿದ್ರೆ ನನಗೆ ಹೇಳಿ ಅಂತ ಅಂಗೀರ ಋಷಿಗಳಿಗೆ ಬೇಡ್ಕೊಳ್ತಾನೆ ರಾಜ. ಆವಾಗ ಋಷಿಮುನಿಗಳು ಕೂಡ ರಾಜ ಹೇಳಿದ ಹಾಗೆ ಕೇಳ್ಬೇಕಲ್ಲ, ಮತ್ತೆ ಯಾಕಂದ್ರೆ ಅವನು ಹೇಳ್ತಾ ಇರೋದು ಧರ್ಮದ ಮಾತುಗಳಾಗಿತ್ತು. ಆವಾಗ ಋಷಿಗಳು ಹೇಳ್ತಾರೆ, ರಾಜ ಹಾಗಿದ್ರೆ ನೀನೊಂದ್ ಕೆಲಸ ಮಾಡು, ಆಷಾಢ ಶುಕ್ಲ ಪಕ್ಷದಲ್ಲಿ, ಅಂದ್ರೆ ನಾಳೆ ಬರುವಂತಹ ಆಷಾಢ ಶುಕ್ಲ ಪಕ್ಷ ಅಲ್ಲಿ ಶಯನಿ ಎಂಬ ಏಕಾದಶಿ ವ್ರತ ನೀನು ಮಾಡು. ಈ ವ್ರತದ ಪ್ರಭಾವದಿಂದ ನಿನ್ನ ರಾಜ್ಯದಲ್ಲಿ ಪರ್ಜನ್ಯ ಸಮೃದ್ಧಿ ಆಗತ್ತೆ ಅಂತ ಹೇಳ್ತಾನೆ. ಅಂದ್ರೆ ನಿನ್ನ ರಾಜ್ಯದಲ್ಲಿ ಆಹಾರ ಧನಧಾನ್ಯಗಳು ಸುಖ ಸಮೃದ್ಧಿಯಿಂದ ತುಂಬುತ್ತೆ ಅನ್ನೋದನ್ನ ಅವನು ತಿಳಿಸ್ತಾನೆ. ಯಾರು ಋಷಿಗಳು ತಿಳಿಸ್ತಾರೆ. ಈ ಏಕಾದಶಿಯು ಸರ್ವಸಿದ್ಧಿಯನ್ನ ಕೊಡುವಂಥದ್ದು. ಸರ್ವಸಿದ್ಧಿ ಅಂತಂದ್ರೆ ಈ ಪ್ರತಿಯೊಂದು ಧನ ಧಾನ್ಯ ಆಹಾರ ಎಲ್ಲದರಿಂದನೂ ಕೂಡ ಸುಖ ಸಮೃದ್ಧಿಯನ್ನ ಕೊಡುವಂಥದ್ದು. ಹಾಗಾಗಿ ನಿನ್ನ ಎಲ್ಲ ತಾಪತ್ರಯ ಅಂತ ಹೇಳ್ತಾರೆ. ತಾಪತ್ರಯ, ತ್ರಯ ಅಂದ್ರೆ ಮೂರು ರೀತಿಯಾದಂತಹ ದುಃಖಗಳು ಇದೆ. ನಾವು ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತ ಏನ್ ಹೇಳ್ತೀವ ಅದಕ್ಕೆ ನಾವು ತಾಪತ್ರಯ ಅಂತ ಕರಿತೇವೆ. ನಾವು ಮನೆಯಲ್ಲಿ ಶಬ್ದಗಳನ್ನ ಯೂಸ್ ಮಾಡ್ತೇವೆ. ಇದನ್ನ ಏನಪ್ಪಾ ಇದು ತಾಪತ್ರಯ ಅಂತ ಹೇಳಿ ಬಹಳಷ್ಟು ಕಡೆ ನಾವು ಬಳಸ್ತೇವೆ. ಆ ತಾಪತ್ರಯ ಅನ್ನೋ ಶಬ್ದ ನಾವು ಬಳಸ್ತೇವೆ ವಿನಃ ಅದರ ಅರ್ಥ ನಮ್ಗೆ ಇನ್ನುವರೆಗೂ ಗೊತ್ತಿಲ್ಲ. ತಾಪತ್ರಯ ಅನ್ನೋದು ಈ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಮೂರು ವಿಧವಾದಂತ ಕ್ಲೇಶ. ಒಂದು ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಸೊ ಇದು ಏನು ಅನ್ನೋದು ನಿಮ್ಗೆ ಗೊತ್ತು. ನಾಶವಾಗುತ್ತೆ ಅನ್ನೋದನ್ನ ಯಾರಿಗೆ ಗೊತ್ತಿರ್ಲಿಲ್ಲ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ, ನಾನು ಆಮೇಲೆ ಹೇಳ್ತೇನೆ. ಸೊ ರಾಜ, ಈ ತರನಾದಂತಹ ಏಕಾದಶಿ ನೀನು ಪಾಲಿಸು. ಹೇಗೆ ಪಾಲಿಸ್ಬೇಕು ಅಂತಂದ್ರೆ ನಿನ್ನ ರಾಜ್ಯದಲ್ಲಿರುವ ಪ್ರಜೆಗಳು ಮತ್ತೆ ನಿನ್ನ ಪರಿವಾರದವರು ಎಲ್ಲರೂ ಕೂಡಿ ಈ ವ್ರತವನ್ನ ನೀವು ಆಚರಿಸಿದರೆ ಮಾತ್ರ ನಿನ್ನ ಒಂದು ರಾಜ್ಯದಲ್ಲಿಯ ಒಂದು ಅನಾವೃಷ್ಟಿ ಅನ್ನೋದು ಕಡಿಮೆ ಆಗತ್ತೆ, ಮತ್ತೆ ಬರಗಾಲ ಅನ್ನೋದು ಹೋಗುತ್ತೆ ಅನ್ನೋದನ್ನ ಋಷಿಗಳು ಹೇಳ್ತಾರೆ. ಸೊ ಋಷಿಗಳ ಮಾತನ್ನ ಕೇಳಿ ರಾಜನಿಗೆ ಬಹಳ ಖುಷಿ ಆಗತ್ತೆ. ಅವನು ಆಷಾಢ ತಿಂಗಳ ಬರುವಿಕೆಗಾಗಿ ಕಾಯ್ತಾನೆ. ಸೊ ಬಂದ ನಂತರ ಅವನು ಈ ಶಯನಿ ಏಕಾದಶಿ ವ್ರತ ಮಾಡ್ತಾನೆ. ಮತ್ತೆ ಅವನ ಚತುರ್ವರ್ಣ ಪ್ರಜೆಗಳೆಲ್ಲ, ಚತುರ್ವರ್ಣ ಪ್ರಜೆ ಅಂದ್ರೆ ಇವ್ರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇವರೆಲ್ಲರೂ ಕೂಡ ವ್ರತವನ್ನ ಮಾಡ್ತಾರೆ. ನೋಡಿ, ಇಲ್ಲಿ ಕೃತಯುಗದಲ್ಲಿಯೂ ಕೂಡ ವರ್ಣಗಳ ಒಂದು ಉಲ್ಲೇಖ ಇದೆ ವಿನಃ ಜಾತಿ ಪದ್ಧತಿಯನ್ನ ತಿಳಿಸಿಲ್ಲ. ಈ ಜಾತಿ ಪದ್ಧತಿ ಬಂದಿರೋದು ಈ ಕಲಿಯುಗದ ಜನರಿಂದ. ರಾಜನೇ ಕೇಳು. ಎಲ್ಲರೂ ಈ ವ್ರತವನ್ನ ಮಾಡಿದಾಕ್ಷಣ ಮೇಘ ಏನಾಯ್ತು, ಘರ್ಜನೆ ಮಾಡ್ಲಿಕ್ಕೆ ರಾಜ ಕೇಳು ಅಂತ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ. ನೋಡು, ಈ ಒಂದು ವ್ರತವನ್ನ ಮಾಡಿದ್ರಿಂದ ಮೇಘ ಗರ್ಜನ ಆಗ್ಲಿಕ್ಕೆ ಶುರುವಾಯ್ತು, ಮಳೆ ಪ್ರಾರಂಭವಾಯಿತು. ಸೊ ಪೃಥ್ವಿ ಎಲ್ಲವೂ ಕೂಡ, ಭೂಮಿ ಜಲಮಯವಾಯಿತು. ಮತ್ತೆ ಸ್ವಲ್ಪ ದಿನಗಳಲ್ಲಿಯೇ ಎಲ್ಲ ಹಸಿರು ಬೆಳೆಗಳಿಂದ ಶೋಭಿಸ ಹತ್ತಿತ್ತು. ಎಲ್ಲ ಕಡೆ ಹಸಿರು ಕಾಣ್ತಾ ಹತ್ತಿತ್ತು. ಮತ್ತೆ ಋಷಿಕೇಶನ ಅಂದ್ರೆ ಕೃಷ್ಣನ ಒಂದು ಅನುಗ್ರಹದಿಂದ ಎಲ್ಲ ಜನರು ಸುಖ ಸಂಪತ್ತನ್ನ ಪಡೆದ್ರು. ಮತ್ತೆ ಪರ್ಜನ್ಯ ಅಂದ್ರೆ ಆಹಾರ ಧನಧಾನ್ಯಗಳನ್ನ ಪಡೆದ್ರು. ಆದ ಕಾರಣ ಶಯನಿ ಏಕಾದಶಿ ಬಹಳ ಉತ್ತಮವಾದಂತಹ ವ್ರತ, ಎಲ್ಲರೂ ಅವಶ್ಯಕವಾಗಿ ಮಾಡಲೇಬೇಕಾದಂತಹ ವ್ರತ. ಈ ವ್ರತ ಸಕಲ ಐಶ್ವರ್ಯಗಳನ್ನ ಕೊಟ್ಟು ನಮ್ಮನ್ನ ಮುಕ್ತಿ ಕೊಡುವಂತೆ ಮುಕ್ತಿಯನ್ನ ಕೊಡುತ್ತದೆ ಅಂತ ಹೇಳುತ್ತೆ. ಸೊ ಹೀಗೆ ಈ ಏಕಾದಶಿಯ ಮಹಿಮೆಯನ್ನ ಯಾರು ಓದ್ತಾರೋ ಮತ್ತೆ ಯಾರು ಕೇಳ್ತಾರೋ ಅಂತ ಮನುಷ್ಯ ಸಕಲ ಪಾಪಗಳಿಂದ ಮುಕ್ತನಾಗ್ತಾನೆ ಅಂತ ಹೇಳಿ ಶ್ರೀ ಬ್ರಹ್ಮಾಂಡ ಪುರಾಣದಲ್ಲಿರುವ ಈ ಶಯನಿ ಏಕಾದಶಿಯ ಮಹಾತ್ಮೆಯನ್ನ ಸಂಪೂರ್ಣ ಮಾಡ್ತಾರೆ. ಹಾಗಾಗಿ ಇವತ್ತಿನ ಸಂಜೆ ಈ ಒಂದು ಸೂರ್ಯಾಸ್ತದ ಸಮಯದಲ್ಲಿ ದಶಮಿ ಅನ್ನೋದು ಪ್ರಾರಂಭ ಆಗುತ್ತೆ. ಈ ದಶಮಿ ಅಂದ್ರೆ ಇವತ್ತಿನ ದಿನನೇ ನೀವು ಈ ತುಳಸಿಯನ್ನ ತೆಗೆದಿಟ್ಕೊಳ್ಳಿ. ನಾಳೆಗೆ ತೆಗಿಬಾರ್ದು, ಮತ್ತೆ ದ್ವಾದಶಿನೂ ಕೂಡ ತೆಗಿಬಾರ್ದು, ಮತ್ತೆ ಸಾಯಂಕಾಲ ತೆಗಿಲೇಬಾರ್ದು. ಹಾಗಾಗಿ ಮುಂಚೆನೆ ಅದರ ಒಂದು ಇದನ್ನ ಮಾಡಿಟ್ಕೊಳ್ಳಿ, ನೀವು ಪೂರ್ವಕೆನ ಮಾಡ್ಕೊಳ್ಳಿ. ಮತ್ತೆ ದಶಮಿಯಿಂದ ಪ್ರಾರಂಭ ಆಗುತ್ತೆ, ನಾಳೆಗೆ ಏಕಾದಶಿ.
ದ್ವಾದಶಿ. ಏಕಾದಶಿ ಹೇಗೆ ಪಾಲನೆ ಮಾಡ್ಬೇಕು ಅದು ನಿಮ್ಗೆ ಗೊತ್ತೇ ಇದೆ. 4 ತರನಾಗಿ ನಾವು ಏಕಾದಶಿಯ ಪಾಲನೆಯನ್ನ ಮಾಡ್ತೇವೆ. ಅವರವರ ದೈಹಿಕ ಒಂದು ಏನು ಕ್ಷಮತೆಗೆ ಅನುಗುಣವಾಗಿ. ಒಂದು ನಿರ್ಜಲ, ಆಮೇಲೆ ಸಜಲ, ಆಮೇಲೆ ಸಫಲ, ಕೊನೆಯದಾಗಿ ಭಗವಂತನ ಪ್ರಸಾದವನ್ನ ಸ್ವೀಕರಿಸಿ ಮಾಡುವಂಥದ್ದು. ಈ ನಿರ್ಜಲ ಅಂತಂದ್ರೆ ನೀರನ್ನ ತೊರೆದು, ಅಂದ್ರೆ 36 ಗಂಟೆಯೂ ಕೂಡ ನಾವು ನೀರನ್ನ ತೆಗೆದುಕೊಳ್ಬಾರ್ದು. 36 ಗಂಟೆ ಅಂದ್ರೆ ಎಲ್ಲಿಂದ? ಇವತ್ತು ಸೂರ್ಯಾಸ್ತದಿಂದ ಪ್ರಾರಂಭ ಆಯ್ತು, ದಶಮಿಯಿಂದ 7 ಗಂಟೆ ಅಂತ ಇಟ್ಕೊಳ್ಳಿ. ಇವತ್ತು 7 ಗಂಟೆಗೆ ನಾವು ಪ್ರಾರಂಭ ಮಾಡಿದ್ರೆ ನಾಳಿನ 7 ಗಂಟೆ ಅಂದ್ರೆ ನಾಳೆ ರಾತ್ರಿ 7 ಗಂಟೆ 24 ಗಂಟೆ ಆಯ್ತು. ಆಮೇಲೆ ನಾಳೆ ಸಾಯಂಕಾಲ 7ರಿಂದ ಮುಂದಿನ ದ್ವಾದಶಿಯ ಬೆಳಿಗ್ಗೆ 7 ಗಂಟೆವರೆಗೆ ಎಷ್ಟಾಯ್ತು ನೋಡಿ? 12 ತಾಸು ಆಯ್ತು. ಅಂದ್ರೆ ಒಟ್ಟಾರೆ 24 ಗಂಟೆ ಪ್ಲಸ್ 12 ಗಂಟೆ ಅಂದ್ರೆ 36 ಗಂಟೆ ಆಯ್ತು. 36 ಗಂಟೆನೂ ನೀವು ಈ ವ್ರತವನ್ನ ಆಚರಿಸ್ಬೇಕಂತ ಹೇಳುತ್ತೆ. ನೀವು 6 ಗಂಟೆ ಮುಂದೆ ಅಥವಾ 7 ಗಂಟೆಗೆ ಮುಂದೆ ನೀವು ಆಹಾರವನ್ನ ಸ್ವೀಕರಿಸಬಹುದು. ಅದು ಮತ್ತೆ ಮುಂದೆ ಒಳಗಡೆ ಇರುತ್ತೆ, 10 ಗಂಟೆ ಒಳಗಡೆ 9 ಗಂಟೆವರೆಗೆ, ಅದನ್ನ ನೋಡ್ಕೊಳ್ಬೇಕು. ಹೀಗೆ ಇರುತ್ತೆ. ಸೊ ನಿಮ್ಮ ಒಂದು ದೈಹಿಕ ಕ್ಷಮತೆಯನ್ನ ತಿಳಿದುಕೊಂಡು ನೀವು ವೃತ ವಿಧಾನವನ್ನ ಆಚರಿಸಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸುಮಂಗಲ ಮಾತಾಜಿ. ಚಾತುರ್ಮಾಸ್ಯ ಮಾಡೋಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳಿ. ಚಾತುರ್ಮಾಸ್ಯ ಮಾಡೋಣ ಮಾತಾಜಿ. ಸಮಯ ಆಗತ್ತಾ ಅಷ್ಟು ಮಾತಾಜಿ? 25 ಅದು ಬಹಳ ಇದೆ. ಸೊ ನಾನು ಹಂಗೆ ಹೇಳ್ಬಿಡ್ಲಾ ನಾಳೆ ಏನ್ ಮಾಡ್ಬೇಕು ಅಂತ? ಆಗತ್ತೋ ಇಲ್ವೋ? ಈಗ ಓದಿ ನಾನು ಹೇಳೋವರೆಗೂ ಲೇಟ್ ಆಗತ್ತೆ. ಓದ್ತೀರಾ ಅಥವಾ ನಾನು ಹೇಳಲಾ? ನೀವೇ ಓದಿದ್ರೆ ನನಗೆ ಹೇಳಲಿಕ್ಕೆ ಆಗಲ್ಲ. ನೀವೇ ಓದಿ ನೀವೇ ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಓದೋದ್ ಬೇಡ ಮಾತಾಜಿ, ಸಮಯ ಆಗತ್ತೆ. ನನಗೆ ತಿಳಿದಷ್ಟು ನಾನು ಹೇಳಿರ್ತೇನೆ. ಆಯ್ತು ಮಾತಾಜಿ. ಒಂದು 10 ಮಿನಿಟ್ಸ್ ಇದೆ. ಹರೇ ಚಾತುರ್ಮಾಸದ ವಿಶೇಷವನ್ನ ನಾನು ನಿಮ್ಗೆ ಹೇಳ್ತೇನೆ. ಇನ್ನೊಂದ್ ದಿನ ನಾವು ಅದನ್ನ ಓದೋಣ. ಬಹಳ ಇದೆ ಅದು. ಆದ್ರೆ ವೃತವನ್ನ ಆಚರಿಸಲಿಕ್ಕೆ ಹೇಗೆ, ಏಕೆ, ವೃತ ವಿಧಾನ, ಇವುಗಳನ್ನ ನಾನು ನಿಮ್ಗೆ ತಿಳಿಸ್ತೇನೆ. ಈಗಾಗ್ಲೇ ನನ್ನ ಒಂದು ಸಂಪರ್ಕ ಕಲ್ಪಿಸ್ತೇನೆ ಇದಕ್ಕೆ, ಏಕಾದಶಿಯ ವ್ರತ, ಈ ಶಯನಿ ಏಕಾದಶಿಯೊಂದಿಗೆ. ಈ ಏಕಾದಶಿ ನಾವು ಪದ್ಮಪುರಾಣದಲ್ಲಿ ನೋಡ್ತೇವೆ ಈ ಕಥೆಯನ್ನ. ಈ ಏಕಾದಶಿಗೆ ಶಯನಿ ಏಕಾದಶಿ ಯಾಕೆ ಅಂತಾರೆ ಅನ್ನೋದನ್ನ ಪದ್ಮಪುರಾಣದಲ್ಲಿ ಇನ್ನೊಂದು ಕಥೆಯ ಮೂಲಕ ತಿಳಿಸಲಾಗಿದೆ. ಇನ್ನೊಂದು ಕಥೆ ಅಂತಂದ್ರೆ ವೃತ ಸೇಮು, ಏಕಾದಶಿ ಒಂದೇ, ಆದ್ರೆ ಶಯನಿ ಅನ್ನುವಂತ ಹೆಸರು ಯಾಕೆ ಬಂದಿತ್ತು ಅನ್ನೋದನ್ನ. ಈ ಭಗವಂತನ ಒಂದು ಅವತಾರ, ವಾಮನ ಅವತಾರ ನಾವು ಕೇಳಿದ್ದೇವೆ. ಯಾಕೆ ಅವನು ಪಡೆದಿದ್ದ? ಬಲಿಯ ಒಂದು ಇದಕ್ಕಾಗಿ, ಅವನ ಒಂದು ಆತ್ಮ ಸಮರ್ಪಣೆ ಅವನು ಮಾಡ್ಲಿ ಅನ್ನೋಕೋಸ್ಕರ ಭಗವಂತ ವಾಮನ ಅವತಾರವನ್ನ ಪಡ್ಕೊಂಡು ಬಂದಿದ್ರು. ಯಾವಾಗ ವಾಮನ ಅವತಾರದಲ್ಲಿ ಭಗವಂತ ಬಲಿಗೆ ದಾನವನ್ನ ಕೇಳ್ತಾನೋ, ಆವಾಗ ಬಲಿ, ನಾ ಇದೆಲ್ಲ ಪೂರ್ಣ ಕಥೆ ಹೇಳಲ್ಲ, ಸೊ ಮೇಲಿಂದ ಹೇಳ್ತೇನೆ. ಅದು ಬಲಿ ದಾನ ಕೊಟ್ಟಿರೋ ಕಥೆ ಎಲ್ಲ ನಿಮ್ಗೆ ಗೊತ್ತು, ಮೇಲಿಂದ ಹೇಳ್ತೇನೆ. ಇನ್ನೊಮ್ಮೆ ಅದನ್ನ ಪೂರ್ಣ ತಿಳ್ಕೊಳ್ಳೋಣ ಅವತಾರಗಳ ಬಗ್ಗೆ. ಬಲಿದಾನ ಕೊಟ್ಟ ಮೇಲೆ ಏನು ಕೊಡ್ತಾನೆ? 3 ಲೋಕಗಳನ್ನ. ಹಾಗಾಗಿ ಈ ಒಬ್ಬ ಬಲಿದಾನ ಕೊಟ್ಟ ಮೇಲೆ ಆ ಪುಟ್ಟ ಬಾಲಕ ವಾಮನ ತ್ರಿವಿಕ್ರಮನಾಗಿ ಬೆಳಿತಾನೆ. ದೊಡ್ಡ ಒಂದು ದೈತ್ಯ ಆಕಾರದಲ್ಲಿ, ದೈತ್ಯ ಅಂದ್ರೆ ಆ ಒಂದು ಇದು ಅಲ್ಲ, ಹಸಿರಿ ಆಕಾರ ಅಲ್ಲ, ಒಂದು ದೊಡ್ಡ ಆಕಾರದಲ್ಲಿ ಭಗವಂತ ಬೆಳಿತಾನೆ. ಆವಾಗ ಅವನು ಭಗವಂತನ ರೂಪವನ್ನ ತೋರಿಸ್ತಾನೆ. ಆ ಪುಟ್ಟ ಬಾಲಕ ವಾಮನ ತ್ರಿವಿಕ್ರಮನಾಗಿ ಬೆಳಿತಾನೆ. ಹೇಗೆ ತ್ರಿವಿಕ್ರಮನಾಗಿ ಬೆಳಿತಾನೆ ಅಂತಂದ್ರೆ, ಅವನ ಕಾಲು ಭೂಲೋಕದಲ್ಲಿ ಇರುತ್ತೆ. ಅವನ ಒಂದು ಏನು ಇದು ಮೊಣಕಾಲು ಅಂತ ಹೇಳ್ತೇವಲ್ಲ, ಮೊಣಕಾಲು ಭುವರ ಲೋಕದಲ್ಲಿ ಇರುತ್ತೆ. ಸೊಂಟ ಅನ್ನೋದು ಸ್ವರ್ಗ ಲೋಕದಲ್ಲಿ ಇರುತ್ತೆ. ಹೊಟ್ಟೆ ಅನ್ನೋದು ಮಹರ ಲೋಕದಲ್ಲಿ ಇರುತ್ತೆ. ಹೃದಯ ಅನ್ನೋದು ಈ ಒಂದು ಜನೋಲೋಕ ಅಲ್ಲಿರುತ್ತೆ. ಕಂಠ ತಪೋಲೋಕ, ಮುಖ ಅನ್ನೋದು ಸತ್ಯಲೋಕದಲ್ಲಿ ಇರುತ್ತೆ. ತಲೆ ಅನ್ನೋದು ಸತ್ಯಲೋಕಕ್ಕಿಂತ ಮೇಲೆ ಇರುವಂತಹ ಲೋಕದಲ್ಲಿ ಇತ್ತಂತೆ. ಸೊ ಆವಾಗ ಎಲ್ಲರೂ ಈ ಒಂದು ಬಲಿ ಕೊಟ್ಟಂತಹ ದಾನವನ್ನ ಕಂಡು, ಆ ಭಗವಂತನ ಒಂದು ಅವತಾರದ ಎಕ್ಸ್ಪಾನ್ಷನ್ ಅನ್ನ ನೋಡಿ ಎಲ್ರೂ ಕೂಡ ಆರಾಧನೆ ಮಾಡಿದ್ರಂತೆ. ಯಾರನ್ನ? ಭಗವಂತನದ್ದು. ಆವಾಗ ಭಗವಂತ ಏನ್ ಮಾಡ್ತಾನಂದ್ರೆ, ಬಲಿಯನ್ನ ಸುತ್ತಳಕ್ಕೆ ಕಳಿಸ್ತಾನೆ. ಯಾಕಂದ್ರೆ ಎಲ್ಲವನ್ನ ಕೊಟ್ಬಿಟ್ಟಲ್ಲ ಬಲಿಯನ್ನ ಸುತ್ತಳಕ್ಕೆ ಕೊಟ್ಟು ಅವನ ಮನೆ ಬಾಗಿಲನ್ನ ಕಾಯ್ತಾನೆ. ಅಲ್ಲಿ ಇನ್ನೊಂದು ರೀತಿಯ ರೂಪದಲ್ಲಿ ಭಗವಂತ
ಈ ಒಂದು ಕ್ಷೀರ ಸಮುದ್ರದಲ್ಲಿ ಮಲಗ್ತಾನೆ. ಅಲ್ಲಿನೂ ಇರ್ತಾನೆ, ಮತ್ತೆ ಈ ಒಂದು ಇನ್ನೊಂದು ರೂಪದಲ್ಲಿ ಕ್ಷೀರ ಸಮುದ್ರದಲ್ಲಿ ಅವನು ಮಲಗ್ತಾನೆ. ಈ ಕ್ಷೀರ ಸಮುದ್ರ ಎಲ್ಲಿದೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಕ್ಷೀರ ಸಮುದ್ರ ಅಂತ ಬಹಳ ಕೇಳಿದೀವಿ ನಾವು, ಎಲ್ಲಿದೆ ಇದು? ಮಧ್ಯದಲ್ಲಿ. ಹೇಳಿ. ವಿಷ್ಣು ಮಹಾವಿಷ್ಣು ಇರೋ ಜಾಗ ಮಾತಾಜಿ. ಕ್ಷೀರೋದಕಶಾಯಿ ಮಹಾವಿಷ್ಣು. ಎಲ್ಲಿ? ಸಮುದ್ರದಲ್ಲಿ. ಯಾವ ಲೋಕದಲ್ಲಿ ಇದೆ ಇದು ಕ್ಷೀರ ಸಮುದ್ರ? ಬ್ರಹ್ಮಾಂಡ, ಇದು ವೈಕುಂಠ ಲೋಕ. ಓಕೆ, ಮತ್ತೆ ಯಾರಾದ್ರೂ? ಪಾತಾಳನ ಮಾತಾಜಿ? ಹೇಳಿ. ಪಾತಾಳ ಲೋಕನ? ಓ ಅಲ್ಲ. ಓಕೆ, ನಾನು ಮ್ಯೂಟ್ ಮಾಡ್ತೇನೆ ಎಲ್ರನ್ನು. ಈ ಕ್ಷೀರ ಸಮುದ್ರ ಅನ್ನೋದಿರೋದು, ಇದಕ್ಕೆ ಹಾಲಿನ ಒಂದು ಸಮುದ್ರ ಅಂತಲೂ ಕೂಡ ಕರೀತಾರೆ. ಇದು ಭೂಮಿಯಲ್ಲಿರುವ ಒಂದು ಭಾಗ ಆಕ್ಚುಲಿ, ಆದ್ರೆ ಈ ಭಾಗ ನಮ್ಗೆ ಕಾಣಲ್ಲ. ಭೂಮಿಯಲ್ಲಿ ಇರುವ ಭಾಗ, ಆದ್ರೆ ಈ ಭಾಗ ನಮ್ಗೆ ಕಾಣಲ್ಲ. ಇದು ಒಂದು ಹಾಲಿನ ಸಮುದ್ರ. ಯಾವಾಗ ವಾಮನನಿಗೆ ಸುತ್ತಳ ಲೋಕಕ್ಕೆ ಕಳಿಸಿ ಭಗವಂತ ಏನ್ ಮಾಡ್ತಾನೆ, ವಿಷ್ಣು ಯೋಗ ನಿದ್ರೆಯಲ್ಲಿ ಮಾಡ್ತಾನೆ. ಯೋಗ ನಿದ್ರೆ ಅಂದ್ರೆ ಏನು? ಯೋಗ ನಿದ್ರೆ ಯಾವಾಗ ಪ್ರಾರಂಭ ಆಯ್ತು? ಈ ಭಗವಂತ ಯಾವಾಗ ನಿದ್ರೆ ಮಾಡ್ತಾನೋ ಅದಕ್ಕೆ ದಕ್ಷಿಣಾಯನ ಅಂತ ಹೇಳ್ತಾರೆ. ದಕ್ಷಿಣಾಯನ ಅಂದ್ರೆ ನಮ್ದು ಈಗ ಒಂದು ವರ್ಷದಲ್ಲಿ ಈಗೇನು ಆಷಾಢ ಪ್ರಾರಂಭ ಆಯ್ತಲ್ಲ, ಇದು ದಕ್ಷಿಣ ಭಾಗ ಅಂತ ಹೇಳ್ತಾರೆ. ಈ ದಕ್ಷಿಣ ಭಾಗದಿಂದ ಈ ಕಾರ್ತಿಕ ಮಾಸ ಬರುತ್ತಲ್ಲ, ಕಾರ್ತಿಕ ಮಾಸದ ಶುಕ್ಲ ಪಕ್ಷ, ಅದಾದ್ಮೇಲೆ ಮತ್ತೆ ಉತ್ತರಾಯಣ ಪ್ರಾರಂಭ ಆಗುತ್ತೆ. ಈ ದಕ್ಷಿಣ ಉತ್ತರ ಅಂದ್ರೆ 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ ಅಂತ ಹೇಳ್ತೇವೆ. ಯಾವಾಗ್ಲೂ ದಕ್ಷಿಣಾಯನದಲ್ಲಿ ಭಗವಂತ ಕ್ಷೀರ ಸಮುದ್ರದಲ್ಲಿ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಯೋಗ ನಿದ್ರೆ ಅಂದ್ರೆ ಏನು? ನಮ್ಮ ಹಾಗೆ ಪ್ರಜ್ಞೆ ತಪ್ಪಿ ಮಲಗಲ್ಲ ಭಗವಂತ, ಅವನು ಪ್ರಜ್ಞೆಯಲ್ಲಿ ಇದ್ಕೊಂಡು ಮಲಗಿರ್ತಾನೆ. ಸೊ ಯಾವಾಗ ಭಗವಂತ ಮಲಗ್ತಾನೋ ಆವಾಗ ದೇವತೆಗಳಿಗೆ ಅದು ರಾತ್ರಿ, ಅಂದ್ರೆ ದೇವತೆಗಳು ಆವಾಗ ರಿಲ್ಯಾಕ್ಸ್ ಮಾಡ್ತಾರಂತೆ. ಹಾಗಾಗಿ ಯಾವಾಗ ಅದ ಹೇಳ್ತಾರೆ ನೋಡಿ, ಶೇಷದ ಮೇಲೆ ಭಗವಂತ ಪವಡಿಸಿದಾಗ ಅಂತ ಹೇಳ್ತಾರೆ, ಪವಡಿಸು ಪರಮಾತ್ಮ ಅಂತ ಹೇಳ್ತಾರೆ. ಸೊ ಶೇಷನ ಮೇಲೆ ಯಾವಾಗ ಭಗವಂತ ಪವಡಿಸ್ತಾನೆ ಅಂದ್ರೆ ಯೋಗ ನಿದ್ರೆ ಮಾಡ್ತಾನೆ, ಆವಾಗ ಆಷಾಢದ ಶುಕ್ಲ ಪಕ್ಷ ಪ್ರಾರಂಭ ಆಗುತ್ತೆ. ಅದೇ ನಾಳೆಯ ದಿನ ಏಕಾದಶಿ. ನಾಳೆ ಭಗವಂತ ಮಲಗ್ತಾನೆ ನೋಡಿ. ಗೊತ್ತಿದ್ಯಾ ಭಗವಂತ ಮಲಗೋದು? ಅಂದ್ರೆ ಭಗವಂತ ದೇವತೆಗಳಿಗೆ ಏನು ಅವರಿಗೆ ರೆಸ್ಟ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾನೆ. ಯಾಕಂದ್ರೆ ಅವರು ಪ್ರತಿನಿಧಿಗಳಾಗಿರೋದ್ರಿಂದ, ಅವರವರ ಕಾರ್ಯದ ನಿರ್ವಹಣೆಯಲ್ಲಿ ಅವರು ಇರೋದ್ರಿಂದ ಅವರಿಗೆ ಅದು ರಾತ್ರಿ ಆಗತ್ತೆ ಅಂತ ಹೇಳ್ತಾನೆ. ಯಾವಾಗ ಭಗವಂತ ಕಣ್ಣು ಮುಚ್ಚುತ್ತಾನೋ ಅವಾಗ ಅದು ದೇವತೆಗಳಿಗೆ ರಾತ್ರಿ ಆಗತ್ತೆ. ಅದಕ್ಕೆ ನಾವು ನಮ್ಮ ಒಂದು ಈ ಭೂಮಿಯ ಇದ್ರ ಪ್ರಕಾರ ದಕ್ಷಿಣಾಯನ ಅಂತ ಹೇಳ್ತೇವೆ. ಸೊ ಅದು ದೇವತೆಗಳಿಗೆ ರಾತ್ರಿ. ಹಾಗಾಗಿ ಶಯನ ಅನ್ನೋದು ಮಲಗೋದು ಅಂತ ಇದ್ರ ಅರ್ಥ. ಯಾರು ಮಲಗ್ತಾರೆ? ಭಗವಂತ ಮಲಗ್ತಾರೆ. ಆ ಮಲಗೋದಕ್ಕೇನೆ ಶಯನ ಅಂತ ಕರೀತಾರೆ. ಹಾಗಾಗಿ ನಾಳೆ ಏಕಾದಶಿಗೆ ಶಯನ ಅಂತ ಕರೀತಾರೆ, ಶಯನಿ ಏಕಾದಶಿ ಅಂತ ಹೇಳ್ತಾರೆ. ಯಾಕೆ ಮಲಗ್ತಾನೆ ಭಗವಂತ? ಭಗವಂತ ಮಲಗೋದು ಜಗತ್ತಿಗೋಸ್ಕರನೇ. ಯಾಕೆ ಜಗತ್ತಿಗೋಸ್ಕರ ಅಂತಂದ್ರೆ ಈ ಜಗತ್ತಿಗೋಸ್ಕರ ಮತ್ತೆ ದೇವತೆಗಳಿಗೋಸ್ಕರ. ಸೊ ಅದನ್ನು ಮುಂದೆ ನೋಡೋಣ ಯಾಕೆ ಅಂತ ಹೇಳಿ. ಮತ್ತೆ ಈ ದಕ್ಷಿಣಾಯನ ಪ್ರಾರಂಭ ಆಗುತ್ತೆ ನಾಳೆಯಿಂದ ನೋಡಿ. ಆಷಾಢ ಇದೆ, ಯಾವುದೇ ಕಾರ್ಯಗಳನ್ನ ನಾವು ಮಾಡಲ್ಲ. ಯಾವುದೇ ಮದುವೆ ಕಾರ್ಯ ಆಗಿರ್ಬಹುದು, ಮುಂಜುವೆ ಆಗಿರ್ಬಹುದು, ಗೃಹ ಪ್ರವೇಶ ಆಗಿರಬಹುದು, ಯಾವುದೇ ಶುಭ ಕಾರ್ಯಗಳನ್ನ ನಾವು ದಕ್ಷಿಣಾಯನದಲ್ಲಿ ಮಾಡಲ್ಲ. 4 ತಿಂಗಳವರೆಗೂ ನಾವು ಮಾಡಲ್ಲ. ಯಾಕಂದ್ರೆ ಅದು ಸೂಕ್ತ ಕಾಲನೂ ಅಲ್ಲ. ಯಾಕೆ ಸೂಕ್ತ ಕಾಲ ಅಲ್ಲ ಅಂತಂದ್ರೆ ಭಗವಂತ ಮಲಗಿರ್ತಾನಲ್ಲ. ಭಗವಂತನ ದೃಷ್ಟಿ ನಮ್ಮ ಭೂಮಿ ಮೇಲೆ ಅವನು ಇರ್ತಾನೆ, ಇಲ್ಲ ಅಂತ ಇಲ್ಲ. ಯಾಕಂದ್ರೆ ಸರ್ವಾಂತರ್ಯಾಮಿ ನಮ್ಮಲ್ಲೂ ಇದ್ದಾನೆ, ಆದ್ರೆ ಅನುಗ್ರಹ ಇರೋದಿಲ್ಲ. ನಾವು ಯಾವ ಒಂದು ಪೂಜೆ ಪುರಸ್ಕಾರ ಮಾಡಿ ಭಗವಂತನಿಂದ ಅನುಗ್ರಹ ಪಡಿಬೇಕಲ್ಲ, ಆ ಅನುಗ್ರಹ ನಮಗೆ ಒದಗೋದಿಲ್ಲ ಈ ದಕ್ಷಿಣಾಯನದಲ್ಲಿ. ಮತ್ತೆ ದೇವತೆಗಳು ಕೂಡ, ಯಾಕಂದ್ರೆ ಈ ಅನುಗ್ರಹ ಸಿಗೋದು ನಮ್ಗೆ ಭಗವಂತನ ಪ್ರತಿನಿಧಿಗಳಿಂದ. ಆ ಅನುಗ್ರಹ ಯಾಕಂದ್ರೆ ಭಗವಂತ ಕೊಟ್ಟಾಗ್ಲೇನೆ ಆ ದೇವತೆಗಳು ನಮಗ್ ಕೊಡ್ತಾರೆ. ಭಗವಂತನೇ ಕೊಡ್ಲಿಲ್ಲ ಅಂದ್ರೆ ದೇವತೆಗಳು ಏನ್ ಕೊಡ್ತಾರೆ? ಯಾಕಂದ್ರೆ ಅವ್ರು ಮಲಗ್ಬಿಟ್ಟಿದಾರಲ್ಲ. ಭಗವಂತ ಕೊಟ್ರು ದೇವತೆಗಳಿಂದ ಬರಲ್ಲ ನಮ್ಗೆ. ಹಾಗಾಗಿ ಇಲ್ಲಿ ದೇವತೆಗಳು ಮಲಗಿರೋದ್ರಿಂದ ಅವರ ಅನುಗ್ರಹ ನಮಗೆ ಇರಲ್ಲ. ಮತ್ತೆ ಯಾವುದೇ ಮಂಗಳಕರ ಕಾರ್ಯಕ್ಕೆ ಇದು ಅನುಕೂಲಕರವಲ್ಲ. ಮತ್ತೆ ಈ ಭಗವಂತನ ದೃಷ್ಟಿ ನಮ್ಮ ಮೇಲೆ ಇರೋದಿಲ್ಲ. ಮತ್ತೆ ಈ
6 ತಿಂಗಳು ನಾವ್ ಏನು ಮಾಡಬಾರ್ದಾ? ಮತ್ತೆ ಯಾಕೆ ಭಗವಂತ ಈ ಒಂದು ಜಗತ್ತಿಗೋಸ್ಕರ ಇದನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ? ಮತ್ತೆ ನಾವು ಯಾವುದೇ ಕಾರ್ಯಗಳನ್ನ ಮಾಡಬಾರ್ದಂದ್ರೆ ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ಭಗವಂತ ಮಲಗೋದು ಜಗತ್ತಿಗೋಸ್ಕರ, ನಮಗೋಸ್ಕರ. ಯಾಕಂತಂದ್ರೆ ಯಾವ ವ್ಯಕ್ತಿ ಈ ಒಂದು ದಕ್ಷಿಣಾಯನ ಅಂದ್ರೆ 6 ತಿಂಗಳು ಬರುತ್ತೆ, ಆ 6 ತಿಂಗಳಲ್ಲಿ 4 ತಿಂಗಳ ಮಾತ್ರ ಮುಖ್ಯವಾದ ಮಾಸ ಅಂತ ಹೇಳ್ತಾರೆ. ಆ ಮುಖ್ಯವಾದ ಮಾಸ, ಆ 4 ತಿಂಗಳ ಮಾಸಗಳಿಗೆ ಚಾತುರ್ಮಾಸ್ಯ ಅಂತ ಹೇಳ್ತಾರೆ. ಚಾತುರ್ಮಾಸ 4 ತಿಂಗಳ ಒಂದು ಸಂಯೋಜನೆಯನ್ನ ಚಾತುರ್ಮಾಸ ಅಂತ ಹೇಳ್ತಾರೆ. ಚಾತುರ್ಮಾಸ ಅನ್ನೋದು ಪ್ರಾರಂಭ ಆಗೋದು ಯಾವಾಗ? ಈಗಾಗ ಹೇಳ್ದೆ, ನಾಳೆಯಿಂದ ಪ್ರಾರಂಭ ಅಂದ್ರೆ ಇದು ಆಷಾಢ ಮಾಸ. ಆಷಾಢ ಮಾಸ ಶುಕ್ಲ ಪಕ್ಷ ದ್ವಾದಶಿಯಿಂದ, ಅಂದ್ರೆ ನಾಳೆ ಏಕಾದಶಿ ಅಂದ್ರೆ ದ್ವಾದಶಿಯಿಂದ ಪ್ರಾರಂಭ ಆಗುತ್ತೆ. ನಾಳೆ ಅಲ್ಲ, ನಾಡಿದ್ದು ಗುರುವಾರ ಅಲ್ಲ, ಶುಕ್ರವಾರದಿಂದ ಪ್ರಾರಂಭ ಆಗುತ್ತೆ. ಮತ್ತೆ ಸ್ವಲ್ಪ ಸಮಯ ಆಗ್ಬಹುದು, ಒಂದು 10-15 ಮಿನಿಟ್ಸ್ ಹೆಚ್ಚಾಗಬಹುದು. ನಾನು ಆದಷ್ಟು ಬೇಗ ಶಾರ್ಟ್ ಆಗಿ ಹೇಳಿಕ್ಕೆ ಪ್ರಯತ್ನ ಮಾಡ್ತೇನೆ, ದಯವಿಟ್ಟು ಸಹಕರಿಸಿ. ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಿಂದ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯವರೆಗೆ ಈ ಒಂದು 4 ತಿಂಗಳು ನಾವು ಸಾಧನೆಯನ್ನ ಮಾಡ್ಬೇಕು ಅಂತ ಹೇಳುತ್ತೆ. ಸಾಧನೆಯನ್ನ ಮಾಡ್ಲಿಕ್ಕೆ ಭಗವಂತ ಯೋಗ ನಿದ್ರೆಯಲ್ಲಿ ಇದ್ದಾನೆ, ದೇವತೆಗಳು ನಿದ್ರೆಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಸೊ ಸಾಧನೆ ಅಂದ್ರೆ ಏನು? ಸಾಧನೆಯನ್ನ ಮಾಡ್ಲಿಕ್ಕೆ ಯೋಗ್ಯವಾದ ಕಾಲ, ಭಕ್ತಿಯನ್ನ ಮಾಡ್ಲಿಕ್ಕೆ ಯೋಗ್ಯವಾದ ಕಾಲ ಈ 4 ತಿಂಗಳು ಅಂತ ಹೇಳುತ್ತೆ. ಇಲ್ಲಿವರೆಗೂ ನಾವು ಮಾಡ್ತಾ ಇರೋದು ಭಕ್ತಿ ಅಲ್ವಾ? ಕಾಲ ಸೂಕ್ತ ಇರ್ಲಿಲ್ವಾ? ಹಾಗಲ್ಲ. ಯಾಕಂದ್ರೆ ಅದಕ್ಕೂ ಒಂದ್ ಕತೆ ಇದೆ. ಯಾಕೆ ಈ ಒಂದು 4 ದಕ್ಷಿಣಾಯನದ 4 ತಿಂಗಳೇನೆ ಇಂಪಾರ್ಟೆಂಟ್ ಅನ್ನೋದಕ್ಕೆ ಅದನ್ನು ಹೇಳ್ತೇನೆ. ಸ್ವಲ್ಪ ನಾನು ಲಿಂಕ್ ಕೊಡ್ತೇನೆ, ವೇಟ್ ಮಾಡಿ. ಅಂದ್ರೆ ಭಗವಂತ 6 ತಿಂಗಳು ಮಲಗ್ತಾನೆ. 6 ತಿಂಗಳಲ್ಲಿ ಮೊದಲ 4 ತಿಂಗಳಿಗೆ ಚಾತುರ್ಮಾಸ್ಯ ಅಂತ ಹೇಳ್ತಾರೆ. ಭಗವಂತನ ಒಂದು ಮಲಗುವ ಅಂದ್ರೆ ಶಯನಿಸುವ ದಿನದಿಂದ 6 ತಿಂಗಳವರೆಗೆ ಆ ಒಂದು ಶಯನ ಇರುತ್ತೆ. ಆ ಒಂದು ಮೊದಲ 4 ತಿಂಗಳಿಗೆ ಮಾತ್ರ ಚಾತುರ್ಮಾಸ್ಯ ಅಂತ ಹೇಳ್ತಾರೆ. ಸೊ ಇದು ಪದ್ಮಪುರಾಣ, ಭವಿಷ್ಯೋತ್ತರ ಪುರಾಣಗಳಲ್ಲಿ ತಿಳಿಸಿದ್ದಾರೆ. ಇಲ್ಲಿ 4 ತಿಂಗಳ ಸಾಧನೆ ಮಾಡಿ ನಾವು ಭಗವಂತನ ಅನುಗ್ರಹವನ್ನ ಪಡಿಬೇಕು ಅಂತ ಹೇಳ್ತಾರೆ. ಭಗವಂತನ ಅನುಗ್ರಹ ಪಡೆಯೋದು ಹೇಗೆ? ಹೀಗೆ ನೀವು ಈಗ ಭಗವದ್ಗೀತೆ ಒಂದು ಭಾಗವತಮನ್ನ ಕೇಳೋದು, ಜಪ, ತಪ, ಮತ್ತೆ ಈ ನಾವು ಡೈಲಿ ಅಟೆಂಡ್ ಆಗ್ತಾ ಇರುವಂತಹ ಮಂಗಳಾರತಿ ಆಗಿರಬಹುದು, ದರ್ಶನಾರತಿ ಆಗಿರ್ಬಹುದು, ಗುರು ಪೂಜೆ. ಸೊ ನಿಮ್ಗೆ ಯಾವ್ಯಾವ ಅನುಕೂಲಕರವಾದಂತಹ ವೃತ್ತಗಳು ಅಂತ ಹೇಳ್ತೇವೆ. ಯಾಕಂದ್ರೆ ಚಾತುರ್ಮಾಸ್ಯ ಅನ್ನೋದು ಕೂಡ ವ್ರತ. ಇಲ್ಲಿನೂ ಕೂಡ ಕೆಲವೊಂದು ನಿಯಮ ನಿಬಂಧನೆಗಳಿದೆ. ವ್ರತ ಅಂದ್ರೆ ನಿಯಮಗಳನ್ನ ಆಚರಿಸಿ ನಾವು ನಿಯಮಗಳನ್ನ ಅಳವಡಿಸ್ಕೊಂಡು ಆ ದಿನಗಳನ್ನ ಆ ಮಾಸಗಳನ್ನ ಆಚರಿಸೋದು ಅದರ ಅರ್ಥ. ಹಾಗಾಗಿ ಅಲ್ಲಿಯೂ ಕೂಡ ಆಚರಣೆ ವಿಧಾನ ಇದೆ, ನಾನು ನಿಮ್ಗೆ ಹೇಳ್ತೇನೆ. ಸೊ ಇದು ಭಗವಂತನ ಅನುಗ್ರಹ ಪಡಿಲಿಕ್ಕೆ ಇರುವಂತಹ 4 ತಿಂಗಳುಗಳು. ಹೀಗೆ ಈ ಯೋಗ ನಿದ್ರೆಯಲ್ಲಿದ್ದಾಗ ಭಗವಂತ ನಾರಾಯಣ ವಾಮನ ರೂಪಿಯಾಗಿ ಕ್ಷೀರಸಾಗರದಲ್ಲಿ ಮಲಗಿರ್ತಾನೆ. ಅಂದ್ರೆ ಮೇರು ಪರ್ವತದ ಕಡೆಗೆ ಬರುತ್ತೆ ಅದು, ಅಲ್ಲಿ ಮಲಗಿರ್ತಾನೆ. ಆವಾಗ ಎಲ್ಲ ದೇವತೆಗಳು ಭಗವಂತನನ್ನ ನಮಸ್ಕರಿಸಿ ತಾವು ಕೂಡ ನಿದ್ರೆ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ಎಲ್ಲ ದೇವತೆಗಳು. ಆವಾಗ ಅಲ್ಲಿ ಒಬ್ಳು ದೇವಿ, ಆ ದೇವಿಯ ದಕ್ಷಿಣಾಯನದ ಅಭಿಮಾನಿ ದೇವತೆ ಅಂತ ಹೇಳ್ತಾರೆ. ಅಂದ್ರೆ ಈಗ ದಕ್ಷಿಣಾಯನ ಏನು ಪ್ರಾರಂಭ ಆಯ್ತಲ್ಲ, ಅದಕ್ಕೆ ರಾತ್ರಿ ಅಭಿಮಾನಿ ದೇವತೆ ಅಂತ ಕರೀತಾರೆ. ಅಂದ್ರೆ ಈಗ ರಾತ್ರಿ ಪ್ರಾರಂಭ ಆಯ್ತು. ಯಾರಿಗೆ? ದೇವತೆಗಳಿಗೆ, ನಮಗಲ್ಲ. ಇಲ್ಲಿ ಇನ್ನೊಂದು ಕ್ಯಾಲ್ಕುಲೇಷನ್ ಹೇಳ್ತೇನೆ, ನೆನ್ಪಿಟ್ಕೊಳ್ಳಿ. ಈಗ ಮನುಷ್ಯನಿಗೆ 1 ವರ್ಷ, ಈಗ ನಾವೆಲ್ಲ 1 ವರ್ಷ ನಮಗಿದೆ. ಆ 1 ವರ್ಷವನ್ನ 2 ಭಾಗ ಮಾಡಿದಾಗ ಒಂದು ಉತ್ತರಾಯಣ, ಇನ್ನೊಂದು ದಕ್ಷಿಣಾಯನ. ಈ 1 ವರ್ಷದಲ್ಲಿ 1 ವರ್ಷ ದೇವತೆಗಳಿಗೆ 1 ಗಂಟೆ ಅಂತೆ, 1 ದಿನ, ಕ್ಷಮಿಸಿ. ನಮ್ಮ 1 ವರ್ಷ ದೇವತೆಗಳಿಗೆ, ನಾನು ಹೇಳ್ತಾ ಇರೋದು ಬ್ರಹ್ಮನಿಗಲ್ಲ, ಭಗವಂತನಿಗಲ್ಲ, ನಾನು ಹೇಳ್ತಾ ಇರೋದು ಕೇವಲ ದೇವತೆಗಳಿಗೆ. ಮನುಷ್ಯನ 1 ವರ್ಷ ದೇವತೆಗಳಿಗೆ 1 ದಿನ, ಅಂದ್ರೆ 24 ಗಂಟೆ. ಹಾಗಾಗಿ ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಈಗ 6 ತಿಂಗಳು ಅಂತಂದಾಗ 6 ತಿಂಗಳು ದಕ್ಷಿಣಾಯನ, ಆವಾಗ ರಾತ್ರಿ ಆಗತ್ತೆ ದೇವತೆಗಳಿಗೆ. ಗೊತ್ತಾಯ್ತು ಅನ್ಕೊಳ್ತೇನೆ. 1 ವರ್ಷ 1 ದಿನ ಆದ್ರೆ ಅದರಲ್ಲಿ 24 ಗಂಟೆಯಲ್ಲಿ
12 ಗಂಟೆ ಏನಾಯ್ತು? ಹಗಲಾದ್ರೆ 12 ಗಂಟೆ ರಾತ್ರಿ ಆಯ್ತಲ್ಲ. ಆ 12 ಗಂಟೆ ಅಂದ್ರೆ ನಮ್ಗೆ 6 ತಿಂಗಳು, ದೇವತೆಗಳಿಗೆ 12 ಗಂಟೆ ಮಾತ್ರ. ಅರ್ಥ ಆಯ್ತು ಅನ್ಕೊಳ್ತೇನೆ. ಸೊ ಈ 12 ಗಂಟೆ ದೇವತೆಗಳದ್ದು, ನಮಗೆ 6 ತಿಂಗಳ ದಕ್ಷಿಣಾಯನ. ಅವರು ಮಲಗ್ತಾರೆ, ನಾವು 6 ತಿಂಗಳವರೆಗೂ ಕೂಡ ಇರ್ತೇವೆ. ಆಮೇಲೆ ಮುಂದಿನ 6 ತಿಂಗಳಲ್ಲಿ ಅವ್ರು ಎಚ್ಚರ ಆಗ್ತಾರೆ. ಅದೇ ಉತ್ತರಾಯಣ ಅಂತ ಕರೀತೇವೆ. ಆ ಉತ್ತರಾಯಣದಲ್ಲೇ ನಾವು ಶುಭ ಮಂಗಳ ಕಾರ್ಯಗಳನ್ನ ಮಾಡ್ತೇವೆ. ನೋಡ್ತಿರ್ಬೋದು ನೀವು ಎಲ್ಲ. ಈಗ ಕಾರ್ಯಗಳ ಒಂದು ಇದನ್ನ ನಿಮ್ಗೆ ಕೊಡ್ತಾರೆ ಪಂಡಿತರು. ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ ಯಾವಾಗ ಮಾಡ್ಬೇಕು ಅಂತ. ಸೊ ಅದು ಕೇವಲ ಉತ್ತರಾಯಣದಲ್ಲಿ ಮಾತ್ರ ಇರುತ್ತೆ. ಸೊ ಇದೆ ಅದು ಕ್ಯಾಲ್ಕುಲೇಷನ್. ಹೀಗಿರುವಾಗ ಎಲ್ಲರೂ ಮಲಗಲಿಕ್ಕೆ ಹೋಗ್ಬಿಡ್ತಾರೆ ದೇವತೆಗಳು. ಆವಾಗ ಈ ದೇವಿ ರಾತ್ರಿ ಅಭಿಮಾನಿ ದೇವತೆ ಬರ್ತಾಳೆ. ಯಾರ ಹತ್ರ? ನಾರಾಯಣನ ಹತ್ರ. ಅವಳು ಸ್ವಲ್ಪ ಏನೋ ತನ್ನನ್ನ ತಾನು ಬಹಳ ಕನಿಷ್ಠಳಾಗಿ ನೋಡ್ಕೊಳ್ತಿರ್ತಾಳೆ. ಅವಳು ಶುಭ್ರವಾದಂತ ವಸ್ತ್ರ ತೊಟ್ಟಿರ್ತಾಳೆ. ಮತ್ತೆ ಒಂದು ಕಡು ನೀಲಿ ಬಣ್ಣದ ಅವಳು ಮೈ ಇರುತ್ತೆ. ಮತ್ತೆ ಕೈಯಲ್ಲಿ ಒಂದು ಕೊಡಲಿಯನ್ನ ಹಿಡಿದಿರ್ತಾಳೆ. ಸೊ ಭಗವಂತನಲ್ಲಿ ಹೋಗಿ ಬೇಡ್ಕೊಳ್ತಾಳೆ. ಅವಳು ತನ್ನ ಅಳಿಲನ್ನ ತೋಡ್ಕೊಳ್ತಾಳೆ. ನಾನು ರಾತ್ರಿ ಅಭಿಮಾನಿ ದೇವತೆ. ರಾತ್ರಿ ಅಭಿಮಾನಿ ದೇವತೆ ಆಗಿರೋದ್ರಿಂದ ಮನುಷ್ಯರು ಯಾವುದೇ ಶುಭ ಕಾರ್ಯಗಳನ್ನ ಅವತ್ತು ಮಾಡಲ್ಲ. ಹಾಗಾಗಿ ನನ್ನ ಪ್ರಯೋಜನ ಯಾರಿಗೂ ಇಲ್ಲ ಅಂತ ಹೇಳಿ ಅವಳು ನೊಂದ್ಕೊಳ್ತಾಳೆ. ಆ ನೊಂದ್ಕೊಳ್ಳೋದ್ರಿಂದ ಭಗವಂತ ಅದಕ್ಕೆ ಪ್ರತಿ ಉತ್ತರವಾಗಿ ಹೇಳ್ತಾರೆ, ನೀನು ನೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿನ್ನಿಂದ ಬಹಳ ಪ್ರಯೋಜನ ಇದೆ ಮನುಷ್ಯರಿಗೆ ಅಂತ ಹೇಳ್ತಾರೆ ಭಗವಂತ. ಅದು ಏನು ಅಂತ ಕೇಳಿದಾಗ, ಈ ಒಂದು 6 ತಿಂಗಳು, ದಕ್ಷಿಣಾಯಣದ 6 ತಿಂಗಳಲ್ಲಿ ಮೊದಲ 4 ತಿಂಗಳು, ಆಷಾಢದಿಂದ ಕಾರ್ತಿಕ ಮಾಸದವರೆಗೆ, ಆ ಮೊದಲು ತಿಂಗಳು ಸಾಧನಾ ತಿಂಗಳು. ಬಹಳ ಮುಖ್ಯವಾಗಿ ಭಕ್ತರು ಆಚರಿಸಬೇಕಾದಂತಹ ವ್ರತ ನಿಯಮಾದಿಗಳು ಬೇರೆ ದಿನಗಳಲ್ಲಿ ಆಚರಿಸುವುದಕ್ಕಿಂತಲೂ ಹೆಚ್ಚಿನ ಫಲಕಾರಿಯಾದವು ಅಂತ ಹೇಳ್ತಾನೆ ಭಗವಂತ. ವ್ರತ ಪೂಜೆ ಮಂಗಳ ಕಾರ್ಯ ಅವರು ಮಾಡಿದ್ರೆ ಅನಂತ ಪುಣ್ಯ ಸಿಗುತ್ತೆ. ಬೇರೆ ಮಾಸಗಳಲ್ಲಿ ಸಿಗುವುದಕ್ಕಿಂತಲೂ ಕೂಡ, ಉತ್ತರಾಯಣದಲ್ಲಿ ಸಿಗುವುದಕ್ಕಿಂತಲೂ ಕೂಡ ದಕ್ಷಿಣಾಯನದಲ್ಲಿ ಮಾಡಿದಂತಹ ಒಂದು ಪೂಜೆ, ಪುರಸ್ಕಾರ, ಸಾಧನೆ ಎಲ್ಲವೂ ಕೂಡ ಪುಣ್ಯಕರವಾದದ್ದು ಅಂತ ಭಗವಂತ ಹೇಳ್ತಾನೆ. ಹಾಗೆ ಈ ಎಲ್ಲ ಪುಣ್ಯವೂ ಕೂಡ ನಿನ್ನಿಂದ ಬಂದದ್ದಾಗಿರುವಂಥದ್ದು. ಹಾಗಾಗಿ ನೀನು ಕನಿಷ್ಠಳು ಅಂತ ಅನ್ಕೊಳ್ಬೇಡ ಅಂತ ಭಗವಂತ ಅವಳಿಗೆ ಸಮಾಧಾನ ಮಾಡಿ ಕಳಿಸ್ತಾರೆ. ಮತ್ತೆ ಈ 4 ತಿಂಗಳು, ಇದೇ ಈ ಒಂದು ಹಿನ್ನೆಲೆ, ಯಾಕೆ ಇದು 4 ತಿಂಗಳು ಬಹಳ ಮುಖ್ಯವಾದದ್ದು ಅನ್ನೋದು. ಮತ್ತೆ ಈ ಒಂದು 4 ತಿಂಗಳ ಕಾಲ ಯಾವುದು ಅಂತಂದ್ರೆ ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಜ. ಇವು 4 ತಿಂಗಳುಗಳು. ಈ 4 ತಿಂಗಳುಗಳು ಈಗ ನಿಮ್ಗೆ ಗೊತ್ತಾಯ್ತು ಯಾಕೆ ಚಾತುರ್ಮಾಸ್ಯ ಏಕೆ ಮಾಡ್ಬೇಕು ಅಂತ ಗೊತ್ತಾಯ್ತು. ಭಗವಂತ ಮಲಗಿರ್ತಾನೆ, ದೇವತೆಗಳು ಮಲಗ್ತಾರೆ. ಹಾಗಾಗಿ ಆರಾಧನೆ, ಈ ಒಂದು ರಾತ್ರಿ ಅಭಿಮಾನಿ ದೇವತೆ ಬೇಡ್ಕೊಂಡಾಗ ನಮ್ಗೆ ಸಾಧನೆಯ ಮೂಲಕ ಭಗವಂತ ಒಲಿತಾನೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಈಗ ವ್ರತ ಹೇಗೆ ಮಾಡ್ಬೇಕು ಅನ್ನೋದು ಪ್ರಶ್ನೆ. ಯಾಕ 4 ತಿಂಗಳು ಮಾಡ್ಬೇಕಲ್ಲ. ಈಗ 1 ದಿನ ಆಯ್ತು ಏಕಾದಶಿ, ನಾ 1 ದಿನ ಮಾಡ್ತೇನೆ. ಮತ್ತೆ ಈ 4 ತಿಂಗಳು ಮಾಡ್ಬೇಕಾದದ್ದೇನು? ಈ 4 ತಿಂಗಳಲ್ಲಿ ವ್ರತಗಳು 3 ವಿಧದಂತ ವ್ರತಗಳನ್ನ ನಾವು ನೋಡ್ತೇವೆ. ನಿತ್ಯ, ನೈಮಿತ್ತಿಕ ಮತ್ತೆ ಕಾಮ್ಯ ಅಂತ ಹೇಳಿ. ಸೊ ನಿತ್ಯ ಅಂತಂದ್ರೆ ಖಚಿತವಾಗಿ ಮಾಡಲೇಬೇಕಾದಂತಹ ಒಂದು ವ್ರತ, ಬಿಡೋ ಹಾಗಿಲ್ಲ, ಅದನ್ನ ನಾವು ಕಟ್ಟುನಿಟ್ಟಾಗಿ ಮಾಡ್ಲೇಬೇಕು. ಈಗ ಏಕಾದಶಿ ಅಂದು ನಾವು ಬೇಳೆಕಾಳುಗಳನ್ನ ತಿನ್ನಲ್ಲ. ಅದು ಒಂದು ಆಚರಿಸಲೇಬೇಕಾದಂತಹ ಕಂಪಲ್ಸರಿ ಆದಂತಹ ಒಂದು ನಿಯಮ. ಮತ್ತೆ ನೈಮಿತ್ತಿಕ ಅಂತಂದ್ರೆ ಕೆಲವೊಂದು ಕಾರಣದಿಂದ ಮಾಡುವುದು. ಏನೋ ಒಂದು ಕಾರಣ ಇರುತ್ತೆ, ಹಾಗಾಗಿ ನಾನು ಒಂದು ವ್ರತವನ್ನ ಮಾಡ್ತಾ ಇದ್ದೇನೆ ಅಂತ. ಇನ್ನೊಂದು ಕಾಮ್ಯ ಅಂತ ಹೇಳ್ತೇವೆ. ಕಾಮ್ಯ ಅಂದ್ರೆ ಈ ಮನಸ್ಸಿನ ಆಸೆ, ಅಂದ್ರೆ ಮನುಷ್ಯ ಕಾಮ್ಯ ಕರ್ಮಿಗಳು ಅಂತ ಹೇಳ್ತೇವೆ. ಮನುಷ್ಯ ತನ್ನ ಆಸೆ ಪೂರ್ಣ ಮಾಡ್ಕೊಳ್ಳಿಕ್ಕೆ, ಒಂದು ಪ್ರಯೋಜನ ಪಡ್ಕೊಳ್ಳಿಕ್ಕೆ ಮಾಡುವಂತ ವ್ರತ. ಸೊ ಇದನ್ನ ಬಹಳ ಜನರು ಇದನ್ನೇ ಆಚರಿಸುವಂತದ್ದು. ಆದ್ರೆ ಅದು ಕೂಡ ಒಂದು ವ್ರತ ಅಂತ ಹೇಳುತ್ತೆ ಈ ಪದ್ಮಪುರಾಣದಲ್ಲಿ. ನಿತ್ಯ, ನೈಮಿತ್ತಿಕ ಮತ್ತೆ ಕಾಮ್ಯ. ಈ ನಿತ್ಯ ಅನ್ನೋದು ಕಂಪಲ್ಸರಿ ಆಗಿರುವುದನ್ನ ನಾವು ಮೊದಲು ನೋಡೋಣ. ಯಾಕಂದ್ರೆ ನೈಮಿತ್ತಿಕ ನಮ್ಗೆ ಬೇಕಾಗಿಲ್ಲ, ಯಾಕಂದ್ರೆ ಕಾರಣದಿಂದ ನಾವು ಮಾಡ್ತಾ ಇದ್ದೇವೆ. ಕಾರಣದಿಂದ ಅಂದ್ರೆ ನನಗೆ ಯಾವುದೇ ಒಂದು ಜಾಬ್ ಸಿಗ್ಬೇಕು ಆ ಕಾರಣದಿಂದ, ಅಥವಾ ಒಂದು ಮುಖ್ಯವಾದ ಕಾರಣವನ್ನ ಇಟ್ಕೊಂಡು ನಾನು ಮಾಡುವಂಥದ್ದು ಈ ಒಂದು ನೈಮಿತ್ತಿಕವಾದದ್ದು. ಇಲ್ಲಿ ನಿತ್ಯವಾದದನ್ನ ನೋಡೋಣ, ಯಾಕಂದ್ರೆ ಕಂಪಲ್ಸರಿ ಇರೋದನ್ನ. ಕಂಪಲ್ಸರಿ ಇರೋದ್ರಲ್ಲಿ ಭಗವಂತ ಹೇಳೋದು, ನಾವು ಈ ವ್ರತವನ್ನ ಮಾಡ್ಬೇಕಾದ್ರೆ
ಈ ಗಿಡಕ್ಕೆ ಸಂಬಂಧಪಟ್ಟಂತಹ ಒಂದು 10 ಆಹಾರ ಪದಾರ್ಥಗಳನ್ನ ತ್ಯಜಿಸಬೇಕು ಅಂತ ಹೇಳುತ್ತೆ. ಅದಕ್ಕೆ ಶಾಖವ್ರತ ಅಂತ ಹೇಳ್ತಾರೆ. ಈ ಶಾಖವ್ರತ ಎಷ್ಟು ಮಾಡ್ಬೇಕು ಅಂದ್ರೆ 4 ತಿಂಗಳು, ಚಾತುರ್ಮಾಸಿ ಅಂದ್ರೆ ಚಾತುರ್ಮಾಸದಲ್ಲಿ ಮೊದಲು ತಿಂಗಳು ಮಾತ್ರ ಮಾಡ್ಬೇಕು. ಯಾವಾಗ? ಈ ಒಂದು ಆಷಾಢ ಮಾಸದಲ್ಲಿ. ಆದ್ರೆ ಇಲ್ಲಿ ಆಷಾಢ ಅಧಿಕ ಮಾಸ ಬಂದಿರೋದ್ರಿಂದ ಇನ್ನೊಂದು ಹೆಚ್ಚುವರಿಯಾಗಿ ತಗೊಳ್ತೇವೆ ನಾವು. ಅಧಿಕ ಅಂದ್ರೆ ಹೆಚ್ಚು. ಹಾಗಾಗಿ ನಾವು 2 ತಿಂಗಳು ಮಾಡಬೇಕು. ಆಷಾಢ ಮತ್ತೆ ಅಧಿಕ ಶ್ರಾವಣ ಅಂತ ಹೇಳ್ತೇವೆ. ಇವು ಎರಡೂ ಕೂಡ 2 ತಿಂಗಳು ನಾವು ಮಾಡ್ಬೇಕಾಗತ್ತೆ ಈ ಒಂದು ವರ್ಷದಲ್ಲಿ. ಮುಂದಿನ ವರ್ಷದಲ್ಲಿ ನೋಡೋದಾದ್ರೆ ನೀವು 1 ತಿಂಗಳು ಮಾಡೋದು. ಈ ವರ್ಷದಲ್ಲಿ ಮಾತ್ರ 2 ತಿಂಗಳು ಮಾಡ್ಬೋದು. ಈ 2 ತಿಂಗಳಲ್ಲಿ ಈ ಪದ್ಮಪುರಾಣದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಸೊ ಮೂಲ ಪತ್ರ ಕರಿರಾಗ್ರ ಫಲ ಕಾಂಡಾದಿ ರೂಢಕಾಹ ತ್ವಕ ಪುಷ್ಪಂ ಕವಚಂಚೇತಿ ಶಾಕಂ ದಶಂ ವಿಧಂ ಸ್ಮೃತಂ ಅಂತ ಹೇಳುತ್ತೆ. ಅಂದ್ರೆ ಈ 10 ಪದಾರ್ಥ ಇವು ಸಂಸ್ಕೃತದಲ್ಲಿರೋದು. ಈ 10 ಪದಾರ್ಥಗಳು ಯಾವ್ಯಾವ್ದಂದ್ರೆ ಮೂಲ ಅಂದ್ರೆ ಬೇರು. ಈ ಬೇರಿನ ಪದಾರ್ಥಗಳು ಶುಂಠಿ, ಅರಿಶಿಣ, ಏಲಕ್ಕಿ ಏನಿರುತ್ತಲ್ಲ ಬೇರಿಂದ ಬಂದಿರೋದು, ಇವನ್ನ ಈ ಗಡ್ಡೆ ಗೆಣಸುಗಳು ಇವುಗಳನ್ನು ಕೂಡ ತಿನ್ನಬಾರ್ದಂತೆ. ಕೇವಲ ಚಾತುರ್ಮಾಸದ 1 ತಿಂಗಳು ಮಾತ್ರ. ಆದ್ರೆ ಇಲ್ಲಿ ನಮ್ಗೆ ಈ ವರ್ಷ 2 ತಿಂಗಳಿದೆ ಅಧಿಕ ಮಾಸದಿಂದ. ಮತ್ತೆ ಪತ್ರ ಅಂದ್ರೆ ಎಲೆಗೆ ಸಂಬಂಧಪಟ್ಟಿರೋದು ಸೊಪ್ಪು. ಈಗ ನಾವ್ ಯಾವ್ಯಾವ್ದು ಎಲೆಯನ್ನ ಹರಿದು ಅದನ್ನ ಪಲ್ಯ ಮಾಡ್ತೀವಲ್ಲ, ಅದು ಸೊಪ್ಪಿಗೆ ಸಂಬಂಧಪಟ್ಟಿರೋದು, ಅದನ್ನ ತಿನ್ಬಾರ್ದಂತೆ. ಕರೀರ ಅಂದ್ರೆ ಈ ಬಿದಿರಿನ ಮೊಳಕೆ ಇರುತ್ತೆ ನೋಡಿ, ಬಿದಿರಿಯಿಂದ ಬಂದಿರುವಂತಹ ಮೊಳಕೆ, ಆ ಬಿದಿರಿನಿಂದ ಬಂದಂತಹ ಮೊಳಕೆಗಳನ್ನ ತಿನ್ಬಾರ್ದಂತೆ. ಅಗ್ರ ಅಂದ್ರೆ ಕುಡಿ ಅಂದ್ರೆ ಈ ಮುಂದೆ ಚಿಗುರು ಇರುತ್ತಲ್ಲ, ಎಲೆಯ ಚಿಗುರು, ಎಲೆಯನ್ನ ಅಲ್ಲ, ಎಲೆಯ ಮುಂದೆ ಇರುವಂತಹ ಚಿಗುರು. ಈಗ ನಾವು ಕಾಫಿ ನೋಡ್ತೀರಾ ನೀವು, ಮುಂದಿನ ಕುಡಿ ಮಾತ್ರ ಹರಿದು ಕಾಫಿ ಮಾಡ್ತಾರೆ, ಚಹಾ ಮಾಡ್ತಾರೆ. ಸೊ ಇಂಥ ಕುಡಿಯಿಂದ ಮಾಡಿದಂಥದ್ದನ್ನ ತಿನ್ಬಾರ್ದು. ಮತ್ತೆ ಫಲ, ಮುಖ್ಯವಾಗಿ ಇದು ಎಲ್ಲರಿಗೂ ಕೂಡ ಬೇಜಾರಾಗ್ಬೋದು, ಹಣ್ಣನ್ನು ಕೂಡ ತಿನ್ಬಾರ್ದಂತೆ. ಎಕ್ಸೆಪ್ಟ್ ಒಂದು ಹಣ್ಣನ್ನ ಬಿಟ್ಟು ಉಳಿದ ಹಣ್ಣನ್ನ ತ್ಯಜಿಸ್ಬೇಕಂತೆ ಈ 2 ತಿಂಗಳು. ಯಾವ್ದ ಹಣ್ಣು? ನಿಮ್ಮ ಪುಣ್ಯ ಮಾವಿನ ಹಣ್ಣನ್ನ ತಿನ್ಬೋದಂತೆ. ಮಾವಿನ ಹಣ್ಣು ಒಂದನ್ನ ಬಿಟ್ಟು ಮುಂದಿನ ತಿನ್ಬಾರ್ದು. ಯಾಕಂದ್ರೆ ಈಗ ಮಳೆಗಾಲ ಬಂತು, ಮಾವಿನ ಹಣ್ಣು ಕೂಡ ಸರಿ ಬರಲ್ಲ, ಹುಳುಗಳು ಇರುತ್ತೆ. ಅದು ತಿನ್ನೋ ಪರಿಸ್ಥಿತಿಯಲ್ಲೂ ಕೂಡ ಇರಲ್ಲ. ಆದ್ರೂ ಅದು ಎಕ್ಸೆಪ್ಷನಲ್, ಅದು ಮಾಡಬಹುದು, ಅಂದ್ರೆ ಅದು ತಿನ್ಬಹುದಂತೆ. ಕಾಂಡ ಅಂದ್ರೆ ಇದೊಂದು ದಂಟು ಅಂತ ಹೇಳ್ತೇವೆ. ಸೊ ದಂಟಿನ ಪದಾರ್ಥ. ಈ ಬಾಳೆ ದಿಂಡು ಬರುತ್ತಲ್ಲ, ಬಾಳೆ ದಿಂಡಿನಿಂದ ನಾವು ಮಾಡ್ತೇವೆ. ಮತ್ತೆ ಈ ಹರಿವೆ ದಿಂಡು. ಸೊ ಈ ದಿಂಡುಗಳಿಂದ ಮಾಡುವಂತ ಪದಾರ್ಥಗಳನ್ನ ತಿನ್ಬಾರ್ದು. ಆದಿರೂಢ ಖಾಹ ಅಂತ ಹೇಳ್ತೇವೆ. ಈಗ ಟಿಸಿಲು ಬಿಟ್ಟಿರುತ್ತಲ್ಲ, ಈಗ ಟಿಸಿಲು ಅಂತಂದ್ರೆ ಈ ಬಸಳೆ ನೋಡ್ತೇವೆ ನಾವು. ಬಸಳೆ ಸೊಪ್ಪಿಗೆ ಟಿಸಿಲುಗಳಿರುತ್ತೆ. ಆ ಟಿಸಿಲುಗಳನ್ನ ಕೂಡ ನಾವು ಸಾಂಬಾರಿಗೆ ಉಪಯೋಗ ಮಾಡ್ತೇವೆ. ಸೊ ಅಂತ ಟಿಸಿಲುಗಳನ್ನ, ಮತ್ತೆ ಲಾವಂಚ ಅಂತ ಹೇಳ್ತೇವೆ, ಇದಕ್ಕೆ ಸೊಗದೆ ಬೇರು ಕೂಡ ಅಂತೀವಿ. ಈ ಟಿಸಿಲುಗಳನ್ನ ಇಲ್ಲಿ ನಾವು ಇನ್ನೊಂದೇನು ಹೇಳ್ತಾರಪ್ಪ, ಅದು ನೆನ್ಪು ಬರ್ತಾ ಇಲ್ಲ ನನಗೆ. ಸೊ ಲಾವಂಚ ಟಿಸಿಲುಗಳಿಂದ ಬರುವಂತದ್ದು. ತ್ವಕ್ ಅಂತಂದ್ರೆ ಇದು ತೊಗಟೆ. ತ್ವಕ್ ಅಂದ್ರೆ ತೊಗಟೆಯಿಂದ ಆದಂತ ಪದಾರ್ಥ. ಯಾವ್ದಕ್ಕೆ ಇದು ಉತ್ತರ? ಡ್ರಮ್ ಸ್ಟಿಕ್ ಅಂತ ಕೊಟ್ಟಿದ್ದಾರೆ ಸುಜಾತ ಮಾತಾಜಿ. ಓಕೆ, ಆಮೇಲೆ ನೋಡೋಣ. ತ್ವಕ್ ಅಂದ್ರೆ ತೊಗಟೆ. ತೊಗಟೆ ಅಂದ್ರೆ ಈ ದಾಲ್ಚೀನಿ ನೋಡ್ತೀವಲ್ಲ ನಾವು, ತೊಗಟೆಯಿಂದ ಬಂದಿದ್ದು ಅಂದ್ರೆ ಗಿಡ. ಇಲ್ಲಿ ನಾವು ಶಾಖವ್ರತ ಅಂದ್ರೆ ಗಿಡಕ್ಕೆ ಸಂಬಂಧಪಟ್ಟಂತದ್ದೇ ಇವೆಲ್ಲ, ಈ ಗಿಡದಿಂದ ಬಂದದ್ದು. ದಾಲ್ಚೀನಿ ಅನ್ನೋದು ಗಿಡದಿಂದ ಬಂದಂತ ಒಂದು ಇದು ತೊಗಟೆ. ಸೊ ಅದನ್ನ ಯೂಸ್ ಮಾಡಬಾರ್ದು. ಮತ್ತೆ ಪುಷ್ಪ ಅಂದ್ರೆ ಹೂವಿಗೆ ಸಂಬಂಧಪಟ್ಟಿರೋದು. ಈಗ ಕುಂಕುಮ ಕೇಸರಿ ಆಗಿರ್ಬೋದು, ಲವಂಗ, ಅದು ಹೂವೆ ಮುಂದೆ ಇರುತ್ತಲ್ಲ ಹೂವು. ಸೊ ಈ ಹೂವಿಗೆ ಸಂಬಂಧಪಟ್ಟಿರೋದನ್ನ ಯೂಸ್ ಮಾಡಬಾರ್ದು. ಮತ್ತೆ ಫಲ ಅಂದಾಗ ಫಲದಲ್ಲಿ ನಾವು ಡ್ರೈ ಫ್ರೂಟ್ಸ್ ಯೂಸ್ ಮಾಡಬಾರ್ದು, ಯಾವ್ದೇ ಡ್ರೈ ಫ್ರೂಟ್ಸ್. ಮತ್ತೆ ಕವಚ ಅಂತಂದ್ರೆ ಸಿಪ್ಪೆ, ಈ ಹಣ್ಣಿನ ಸಿಪ್ಪೆ. ನೀವೆಲ್ಲ ಅನ್ಕೊಳ್ತಿರ್ಬೋದು, ಮಾತಾಜಿ ಮತ್ತೇನ್ ಉಳಿತು ನೀವು ಹೇಳೋದು, ಎಲ್ಲಾ ಹೇಳಿಬಿಟ್ರಲ್ಲ, ಏನು ತಿನ್ಲೇಬಾರ್ದು, ಹಾಗೆ ಆಚರಿಸ್ಬೇಕಾವ್ರತ ಅಂತ ನಾನ್ ಹೇಳ್ತಾ ಇಲ್ಲ. ಈ ಒಂದು ಚಾತುರ್ಮಾಸದ ವ್ರತದಲ್ಲಿ ಇದು ಬಂದಿರುವಂತದ್ದು, ನಾನು ಕೇಳಿರುವಂತದ್ದು. ಓಕೆ, ಹಾಗೆ ಇದು ಮೊದಲು 2 ತಿಂಗಳು. ಈ ವರ್ಷ ಮಾತ್ರ ಅಧಿಕ ಬಂದಿರೋದ್ರಿಂದ. ಮತ್ತೆ ಇನ್ನ ಉಳಿದ 2 ತಿಂಗಳಾದ್ಮೇಲೆ ಮುಂದಿನ ಒಂದು ವ್ರತ. ಮೊದಲಿಗೆ 2 ತಿಂಗಳಾದ್ರೆ ಮುಂದಿನ ತಿಂಗಳು ಏನ್ ಮಾಡೋದು ಅಂತ ಕೇಳ್ಬೋದು. ಮುಂದಿನ ತಿಂಗಳು ನೀವು ಯಾವ್ದು 2ನೇ ತಿಂಗಳಲ್ಲಿ ಈ ಮೊಸರನ್ನ ಬಿಡ್ಬೇಕಂತೆ. ಅದಕ್ಕೆ ದಧಿ ವ್ರತ ಅಂತ ಹೇಳ್ತಾರೆ.
3ನೇ ತಿಂಗಳಲ್ಲಿ ಒಂದು ತಿಂಗಳು ಪೂರ್ಣ ಹಾಲಿನ ಪದಾರ್ಥಗಳನ್ನ, ಹಾಲಿನಿಂದ ಆದಂತಹ ಯಾವುದೇ ಪದಾರ್ಥ ತಿನ್ನೋ ಆಗಿಲ್ಲ. ಆಮೇಲೆ 4ನೇ ತಿಂಗಳಿನಲ್ಲಿ ಬೇಳೆ ಕಾಳುಗಳನ್ನ ತಿನ್ನೋ ಹಾಗಿಲ್ಲ. ಮತ್ತೆ ಬೀಜ ಇರುವಂತಹ ಹಣ್ಣುಗಳು, ಈಗ ನಾವು ಹೇಳಿದ್ವಿ ಫಲವನ್ನ ತ್ಯಜಿಸ್ಬೇಕು, 1 ತಿಂಗಳು ಮಾತ್ರ ಫಲವನ್ನ ತ್ಯಜಿಸಿ, ಮುಂದೆ ಈ ಒಂದು 4ನೇ ತಿಂಗಳಲ್ಲಿ ಉಳಿದ ಹಣ್ಣುಗಳನ್ನ ತಿನ್ಬಹುದು, ಒಂದು ಬೀಜದ ಹಣ್ಣನ್ನ ಬಿಟ್ಟು. ಈಗ ದಾಳಿಂಬೆ ಹಣ್ಣು, ಅದ್ರಲ್ಲಿ ಬೀಜ ಬಾಳ ಇರುತ್ತೆ, ಅದನ್ನ ತಿನ್ಬಾರ್ದು. ಮತ್ತೆ ಇದನ್ನೆಲ್ಲ ಎದಕ್ ಮಾಡ್ಬೇಕಂದ್ರೆ ಭಗವಂತನ ಪ್ರೀತಿಗೋಸ್ಕರ ನಾವು ಇವುಗಳನ್ನ ಬಿಟ್ಟು ವ್ರತ ಆಚರಿಸ್ಬೇಕು. ಯಾರು ಆಚರಿಸ್ಬೇಕು? ಗಟ್ಟಿಮುಟ್ಟಾದವರು, ನನಗೆ ಇದು ಸಾಧ್ಯ ಇದೆ ಅಂತ ಹೇಳೋರು. ಯಾಕಂದ್ರೆ ಕೆಲವೊಬ್ಬರಿಗೆ ಇದು ಸಾಧ್ಯ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಒಬ್ರು ಆಹಾರ ಪದಾರ್ಥಗಳಿಗೆ ಹೊಂದ್ಕೊಂಡ್ ಬಿಟ್ಟಿರ್ತಾರೆ. ನಮ್ಮ ಹೊಟ್ಟೆ ಅನ್ನೋದು ನಾವು ಏನ್ ಹಾಕ್ತಿವೋ ಅದಕ್ಕೆ ಹೊಂದ್ಕೊಳ್ಳುತ್ತೆ. ಒಂದಿಟ್ಟು ಏನಾದ್ರೂ ಚೇಂಜಸ್ ಆದ್ರೆ ನೋಡ್ಬಹುದು ನೀವು, ನಮ್ಮ ಒಂದು ಹೊಟ್ಟೆ ಮೇಲೆ ಪ್ರಭಾವ ಬೀರುತ್ತೆ. ನಮ್ಮ ಸಣ್ಣ ಕರಳು ದೊಡ್ಡ ಕರಳು ಸರಿಯಾಗಿ ಕೆಲಸ ಮಾಡಲ್ಲ. ಯಾಕಂದ್ರೆ ಇದು ಓಕೆ ಮಾತಾಜಿ ನೋಡ್ತೇನೆ. ಯಾಕಂದ್ರೆ ನಾವು ಹೊಂದ್ಕೊಂಡ್ ಬಿಟ್ಟಿರ್ತೇವೆ ಆಹಾರ ಪದಾರ್ಥಕ್ಕೆ. ಸೊ ಇಷ್ಟು ಎಲ್ಲ ಬಿಡೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗ್ಬಹುದು. ಆದ್ರೂ ಕೂಡ ಆರೋಗ್ಯ ದೃಷ್ಟಿಯಿಂದ ನಾವು ನೋಡ್ತೇವೆ, ಯಾಕಂದ್ರೆ ಆ ದೃಷ್ಟಿ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಯಾರು ಆರೋಗ್ಯಕರವಾಗಿದ್ದಿರೋ ಅವರು ಇವುಗಳನ್ನ, ಈ ಒಂದು ವ್ರತವನ್ನ ಮಾಡಬಹುದು. ಮಾಡಿದ್ರೆ ಭಗವಂತನ ಅನುಗ್ರಹ ಆಗತ್ತೆ. ಯಾರ ಮೂಲಕ? ಈ ದಕ್ಷಿಣಾಯಣದ ಅಭಿಮಾನಿ ದೇವತೆ ಯಾರಿದ್ದಾಳಲ್ಲ, ರಾತ್ರಿ ಅಭಿಮಾನಿ ದೇವತೆ, ಅವಳ ಮೂಲಕ ಭಗವಂತನ ಅನುಗ್ರಹ ನಿಮ್ಗೆ ಆಗತ್ತೆ. ಮತ್ತೆ ಏನನ್ನ ಉಪಯೋಗ ಮಾಡಬಹುದು ಇಲ್ಲಿ ಅಂತ ಕೇಳಿದಾಗ, ಈ ನಾವು ಮಾವಿನ ಹುಳಿ ಅಂತ ಹೇಳ್ತೇವೆ, ಮಾವಿನಿಂದ ಮಾಡಿದಂತಹ ಹುಳಿ ಅಥವಾ ಇವನ್ನ ತಗೋಬಹುದು. ಜೀರಿಗೆ ಸಾಸಿವೆ ಉಪಯೋಗ ಮಾಡಬಹುದು, ಉದ್ದಿನ ಬೇಳೆ, ಹೆಸರು, ಮತ್ತೆ ಕರಿಮೆಣಸು. ಮೆಣಸಿನಕಾಯಿ ಯೂಸ್ ಮಾಡೋದಿಲ್ಲ ಅಂದ್ರೆ ಈ ಕರಿಮೆಣಸನ್ನ ಉಪಯೋಗಿಸೋದು. ತೆಂಗಿನಕಾಯಿ ಯೂಸ್ ಮಾಡಬಹುದು, ಖರ್ಜೂರ, ಮತ್ತೆ ಎಣ್ಣೆ ಹೇಳೋದಾದ್ರೆ ಕೊಬ್ಬರಿ ಎಣ್ಣೆ, ಕಡಲೆ ಎಣ್ಣೆ ಇವನ್ನ ಬಳಸಬಹುದು. ಸೊ ಇವು 10 ರೀತಿಯಾದಂತಹ ಪದಾರ್ಥ ತ್ಯಜಿಸಲಿಕ್ಕೆ ಹೇಳಿರೋದು ಆರೋಗ್ಯ ದೃಷ್ಟಿಯಿಂದ ಮಾತ್ರ. ಸೊ ಇಷ್ಟು ಒಂದು ನನಗೆ ಗೊತ್ತಿರೋದನ್ನ, ಕೇಳಿರೋದನ್ನ ನಾನು ನಿಮ್ಗೆ ತಿಳಿಸಿದೆ. ಓಕೆ, ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ ಕೂಡ. ಸೊ ಇವತ್ತಿನ ತರಗತಿಗೆ ನಾವು ಅಲ್ಪ ವಿರಾಮವನ್ನ ಕೊಡೋಣ. ಮತ್ತೆ ಇದರ ಕುರಿತಾಗಿ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ, ನಾಳೆಯ ಒಂದು ಏಕಾದಶಿ ಮತ್ತೆ ಚಾತುರ್ಮಾಸದ ಕುರಿತು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ.